ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಾರಕ್ಕೊಂದು ಸಾಧಕರನ್ನು ಪರಿಚಯಿಸುವಂಥ ವಿಶೇಷವಾದ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ಬಂದಿರತಕ್ಕಂಥ ವ್ಯಕ್ತಿ ಪರಿಚಯ ಆಗುತ್ತಿಲ್ಲ ಅಂತ ಭಾವಿಸ್ಕೊಳ್ತೇನೆ. ನಮ್ಮ ನಾಡು ಕಂಡಂಥ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಜೊತೆಗೆ ಸಿನಿಮಾ ನಟ, ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಧಾರಾವಾಹಿ ನಟ, ಒಬ್ಬ ಉದ್ಯಮಿ, ಎಲ್ಲ ಆಯಾಮದಲ್ಲಿ ತೊಡಗಿಸ್ಕೊಂಡಿರ್ತ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿನ ತಮ್ಮ ಪರಿಚಯ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಹೌದು, ರೋಹಿತ್ ಕುಮಾರ್ ಕಟೀಲ್ ನಮ್ಮ ಜೊತೆಗಿದ್ದಾರೆ. ಭಾಳ ಪ್ರೀತಿಯವರನ್ನು ಮಾತಾಡಿಸ್ಬೇಕು ಅನ್ನೋಂಗೆ ಆಸೆ ಇದೆ. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ರೋಹಿತ್ ಕುಮಾರ್ ಕಟೀಲ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೌದು, ಒಬ್ಬ ಕ್ಲಾಸ್ಮೇಟನ್ನು ಮತ್ತೊಬ್ಬ ಕ್ಲಾಸ್ಮೇಟ್ ಕೂತು ಮಾತಾಡಿಸುವಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ತುಂಬ ಅದ್ಭುತ ಅಂತ ಭಾವಿಸ್ಕೊಳ್ತೇನೆ. ಇವತ್ತು ನಿಮ್ಮನ್ನು ಜನ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಗುರುತಿಸ್ತಾರೆ, ಒಬ್ಬ ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರನ ಗುರುತಿಸ್ತಾರೆ, ಒಬ್ಬ ಸಿನಿಮಾ ನಟನ ಗುರುತಿಸ್ತಾರೆ, ಒಬ್ಬ ಧಾರಾವಾಹಿ ನಟನ ಗುರುತಿಸ್ತಾರೆ, ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಉದ್ಯಮಿಯಾಗಿ ಗುರುತಿಸ್ತಾ ಇದ್ದಾರೆ. ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳಿ? ನನಗೆ ಖಂಡಿತವಾಗಿ ಹೇಳಬೇಕಾದ್ರೆ ನಾನೊಂದು ಕ್ರೀಡಾಪಟು ಅಂತೇಳಿ ಗುರುತಿಸಿದರೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾನು ಪ್ರೊಫೆಷನಲ್ ಹೋಗಿದ್ದು ನನ್ನ ಕ್ರೀಡಾ ಕ್ಷೇತ್ರದಲ್ಲಿ. ಕ್ರೀಡಾಪಟು ಅಂತೇಳಿ ಗುರುತಿಸಿದರೆ ತುಂಬ ಖುಷಿ ಆಗ್ತದೆ. ಹಾಗಾಗಿ ಕಲಾವಿದನಾಗಿ ಬರ್ತಾ ಇದ್ದೇನೆ. ಈಗ ಎಲ್ಲರೂ ಈಗ ಧಾರಾವಾಹಿಯಲ್ಲಿ ಮಾಡ್ಕೊಂಡು ನನ್ನೀಗ ಕೋಟಿ ಅಂತೇಳಿ ನನಗೆ ನಿಕ್ ನೇಮ್ ಆ್ಯಕ್ಚುಲಿ ನಂದು ರೋಹಿತ್ ಕುಮಾರ್ ಕಟೀಲ್ ಅಂತದಕ್ಕೆ ನಮ್ಮ ಊರಲ್ಲೆಲ್ಲ ನನ್ನನ್ನು ಕೋಟಿ ಅಂತೇಳಿ ನನ್ನ ಅಜ್ಜನ ಹೆಸರದು. ಆದರೆ ಈಗ ಎಲ್ಲರೂ ಚೆನ್ನೈ ಅಂಕಲ್, ಸಣ್ಣ ಮಕ್ಕಳೆಲ್ಲ ಚೆನ್ನೈ ಅಂಕಲ್ ಅಂತೇಳಿ ಎಲ್ಲ ಕರಿತಾ ಇದ್ದಾರೆ. ಹೌದು, ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು ನೀವು ಹೇಳ್ತಾ ಇದ್ದೀರಿ. ನಾನು ನಿಮ್ಮ ನೇರವಾಗಿ ಬಾಲ್ಯವನ್ನು ಪ್ರವೇಶ ಮಾಡ್ತಾ ಇದ್ದೇನೆ. ನಿಮ್ಮ ತಂದೆ ಬಾಲಕೃಷ್ಣ ಕಟೀಲ್ ಅವರು ಕೊಡೆತೂರು ಗುತ್ತಿನವರು, ಕೋಟಾ ಶೆಟ್ಟಿಯವರು ಕಟೀಲ್ ದೇವಸ್ಥಾನದ 2ನೇ ಆಡಳಿತ ಮುಕ್ತೇಶ್ವರಾಗಿದ್ದರು, ಅವರ ಮಗ. ಸೊ ನಿಮ್ಮ ಅಜ್ಜ ಕಟೀಲ್ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು. ಇವತ್ತು ಕೂಡ ಕಟೀಲಲ್ಲಿ ನಿಮಗೆ ಮೊದಲ ಪೂಜೆ ಇದೆ, ಮೊದಲ ಪ್ರಸಾದ ಇದೆ. ಆ ದೇವರ ಪೂರ್ಣಾನುಗ್ರಹ ನಿಮ್ಗೆ ಸಿಕ್ಕಿತು ಅಂತ ಭಾವಿಸ್ಕೊಳ್ತೇನೆ. ಹೌದಲ್ವಾ? ಖಂಡಿತ. ನೆನಪು ಮಾಡ್ಕೊಂಡು ನಿಮ್ಮ ತಂದೆಯವರನ್ನು ಹೇಗಿತ್ತು ಅವರು ಅಂತ ಹೇಳಿ? ತಂದೆಯವರು ಆ್ಯಕ್ಚುಲಿ ಕೊಡೆತೂರು ಗುತ್ತು ಫ್ಯಾಮಿಲಿಯಿಂದ ಬಂದವರು. ಅವರ ತಂದೆ ಕೋಟಿ ಶೆಟ್ಟರು, ಅವರು ಅಲ್ಲಿ 2ನೇ ಆಡಳಿತ ಮುಕ್ತೇಶ್ವರರಾಗಿದ್ದರು. ನನಗೆ ಬಾಲ್ಯದಲ್ಲಿ ಕೂಡ ತಂದೆಯ ಪ್ರೇರಣೆ ಭಾಳಷ್ಟು ಇತ್ತು. ನಾನು ಇವನ್ ನನ್ನ ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲು, ಕಾಲೇಜುವರೆಗೆ ಕೂಡ ನನಗೆ ಭಾಳ ತಂದೆ ತಾಯಿಯವರ ಪ್ರೇರಣೆ ಭಾಳಷ್ಟು ಕೊಟ್ಟಿದ್ದರು ನನಗೆ. ಹೌದು, ನೀವು ಕ್ರೀಡಾಪಟುವಾಗಿ ಅರಳೋದ್ರಲ್ಲಿ ನಿಮ್ಮ ತಂದೆಯ ಪಾತ್ರ ಭಾಳ ದೊಡ್ಡದು ಅಂತ ನೀವು ಸಾಕಷ್ಟು ವೇದಿಕೆಯಲ್ಲಿ ಹೇಳಿದಿರಿ. ಖಂಡಿತವಾಗಿ ತಂದೆ ತಾಯಿಯವರ ಎಲ್ಲರ ಮತ್ತು ನನ್ನ ಬ್ರದರ್ಸ್ ಕೂಡ ನನಗೆ ಭಾಳಷ್ಟು ಪ್ರೇರಣೆ ಕೊಟ್ಟಿದ್ದಾರೆ. ಹೌದು, ತಂದೆಯವರಿಂದ ಪೂರ್ಣ ಶಕ್ತಿಯನ್ನು ಪಡ್ಕೊಂಡ್ರಿ, ಪೂರ್ಣ ಅನುಗ್ರಹ ನಿಮಗೆ ಸಿಕ್ಕಿತ್ತು. ನಿಮ್ಮ ತಾಯಿ ಶಾಂಭವಿ ಕಟೀಲ್ ಅವರು ಸದ್ಗ್ರಹಿಣಿ, ಮಜಲಬೆಟ್ಟಿನವರು. ಮಜಲಬೆಟ್ಟು ಬೀಡು ಬೆಳ್ಮಣ್ಣು ಹತ್ತಿರ ಇರತಕ್ಕಂಥ ಪಿಲಾರ್ಖಾನ್ ಅಂತ ಊರಿದೆ, ಅಲ್ಲಿಗೆ ಸಂಬಂಧಪಟ್ಟವರು. ವಿಶೇಷವಾಗಿ ತುಳುನಾಡ ಸಿರಿ ಇತಿಹಾಸ ಇರತಕ್ಕಂಥ ಮನೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಅದು ಹೇಗೆ ಕನೆಕ್ಷನ್ ಅಂತ ಹೇಳಿ? ಅದು ತುಳುನಾಡ ಸಿರಿ ಅಂತೇಳಿ ಆ್ಯಕ್ಚುಲಿ ಜೈನರಿಂದ ನಮಗೆ ಬಂದಂಥ ಮನೆ. ಅದು ಯಾರ ಶಂಕರ್ ಶೆಟ್ಟಿ ಅರಬಲ ಅಂತೇಳಿ ಅಲ್ಲಿ ಇದ್ರಂತೆ, ಅವರಿಂದ ಮತ್ತೆ ನಮಗೆ ಅದು ಬಂದಂಥ ಮನೆ. ತುಳುನಾಡ ಸಿರಿ ಅಲ್ಲಿ ಬಂದು ನೀರು ಕುಡಿದು ಅರಸಿ ಹೋದಂಥ ಮನೆ ಅಂತೇಳಿ ಒಂದು ಹಿಸ್ಟ್ರಿ ಇದೆ ಅದಕ್ಕೆ. ಅದು ಸಾಧಾರಣ 1950-1000 ಹಿಂದಿನ ಮನೆ. ಹಾಗೆ ಅದಕ್ಕೆ ನಮಗೆ ಒಂದು ಆ ಸಿರಿಯ ಬೀಡಿನ ಮನೆ ಅಂತೇಳಿ ನಮಗೆ ಒಂದು ಕ್ರೆಡಿಟ್ ಇದೆ ಅದಕ್ಕೆ. ಹೌದು, ಅಲ್ಲಿ ಹುಟ್ಟಿದಂಥ ಅವರು ನನ್ನ ತಾಯಿಯವರು. ಹೌದು, ತಂದೆ ಮತ್ತು ತಾಯಿ 2 ಜನರ ಅನುಗ್ರಹ ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಯಿತು. 2 ಹೆಸರಾಂತ ಮನೆತನಗಳು. ನಿಮ್ಮ ತಂದೆ ಕಾಫಿ ಪ್ಲ್ಯಾಂಟರ್ ಆಗಿದ್ದರು, ಸೊ ಉದ್ಯಮಿಯಾಗಿದ್ದರು, ನಿಮ್ಮನ್ನು ಬಹಳ ಪ್ರೀತಿ ಮಾಡಿದರು, ನಿಮ್ಮನ್ನು ಚೆನ್ನಾಗಿ ರೂಪಿಸಿದರು. ನಿಮ್ಮ ಪ್ರಾಥಮಿಕ ಶಿಕ್ಷಣ ಆಗಿರ್ತಕ್ಕಂಥದ್ದು ಕಾರ್ಕಳ ತಾಲೂಕಿನ ಅತ್ಯಂತ ಸಣ್ಣ ಒಂದು ಸ್ಕೂಲಲ್ಲಿ, ಪೆರ್ವಾಜಿ ಶಾಲೆ. ಇವತ್ತು ಕೂಡ ಶಾಲೆ ಇದೆ, ಒಂದು ಕನ್ನಡ ಮಾಧ್ಯಮ ಶಾಲೆ, ಸರ್ಕಾರಿ ಶಾಲೆ. ನೀವು ಅಲ್ಲಿ 7ನೇ ಕ್ಲಾಸ್ ತನಕ ಕಲೀಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ನನಗೆ ಆಗ ಕಾರ್ಕಳದಲ್ಲಿ ಬೇರೆ ಯಾವುದೂ ಸ್ಕೂಲ್ ಇರಲಿಲ್ಲ. ಸರ್ಕಾರಿ ಸ್ಕೂಲ್ ಅಂತ ಹೇಳಿದರೆ ಎಲ್ಲರೂ ಆಗ ಪೆರ್ವಾಜೆ ಸ್ಕೂಲಿಗೆ ಎಲ್ಲರೂ ಸ್ಟಡಿ ಮಾಡಲಿಕ್ಕೆ ಹೋಗ್ತಾಯಿದ್ರು. ನನ್ನ ತಂದೆಯವರು ಕೂಡ ನಮಗೆ ಮನೆಗೂ ಕೂಡ ಹತ್ತಿರ. ಹಾಗೆ ನಾನು ಅಲ್ಲೇ ಸ್ಟಡಿ ಮಾಡಲಿಕ್ಕೆ 1ನೇ ಕ್ಲಾಸಿಂದ ಬಾಲ್ಯ ಜೀವನ ಚೆನ್ನಾಗಿ ನಡೆದು ಹೋಗಿತ್ತು ಆಗ. ಯಾಕಂತೇಳಿದರೆ ಆಗಲೂ ಕೂಡ ನಾವು ಸ್ಕೂಲಲ್ಲಿ ಓದ್ತಾ ಇರುವಾಗ ನನಗೊಂದು 2-3 ಜನ ಫ್ರೆಂಡ್ಸ್ ಇದ್ದರು. ಅವರೊಟ್ಟಿಗೆ ಶಾಲೆ ಮುಗಿದ ತಕ್ಷಣ ಮನೆಗೆ ಓಡಿಕೊಂಡೇ ಬರೋದು, ಪುನಃ ಊಟ ಆದ ತಕ್ಷಣ ಪುನಃ ಶಾಲೆಗೆ ಓಡಿಕೊಂಡೇ ಹೋಗೋದು. ಅದೇ ರೀತಿಯಲ್ಲಿ ನನ್ನ ಬಾಲ್ಯ ಜೀವನ ಸುಮ್ಮನೆ ಆಟೋಟ ಸ್ಪರ್ಧೆಯಲ್ಲೇ ಸ್ವಲ್ಪ ಜಾಸ್ತಿಯಾಗಿ ಕಲಿಯೋದ್ರಲ್ಲಿ ಇತ್ತು. ಅಷ್ಟರ ಮಟ್ಟಕ್ಕೇನು ನಾನು ಕಲಿಯೋದ್ರಲ್ಲಿ ಆಗಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ಆಟದಲ್ಲಿ ನಂದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಸೊ ಬಾಲ್ಯದಲ್ಲಿ ನಿಮಗೆ ತುಂಬ ಪ್ರಭಾವ ಬೀರ್ತಕ್ಕ ಶಿಕ್ಷಕರು ಇರ್ಬೋದಲ್ಲ ಪ್ರೈಮರಿ ಸ್ಕೂಲಲ್ಲಿ? ಎಲ್ಲೋ ಒಂದು ಕಡೆ ಪ್ರೇರಣೆ ಕೊಟ್ಟವರು? ಪ್ರೇರಣೆ ಆಗ ಕ್ರೀಡೆಗಳೇ ಅಂತೇಳಿ ಪ್ರೇರಣೆ ಕೊಡೋದು ತುಂಬ ಕಡಿಮೆ ಆ ಟೈಮಲ್ಲಿ. ಎಲ್ಲರೂ ಶಿಕ್ಷಣದ ವಿಷಯದಲ್ಲೇ ಹೇಳ್ತಾಯಿದ್ರು, ಓದಬೇಕು, ಇದು ಮಾಡಬೇಕಂತೇಳಿ. ನಮಗೆ ಆಗ ಬಾಲ್ಯತನದಲ್ಲಿ ನಮಗೆ ನಾವು ಈ ಸ್ಟಡೀಸಲ್ಲಿ ಓದೋದಂತ ತುಂಬ ಕಮ್ಮಿ. ಈಗ ಇರ್ಬೋದೆಲ್ಲ ಮಕ್ಕಳಿಗೆಲ್ಲ. ಆಗ ಆಟೋಟ ಸ್ಪರ್ಧೆಗಳಲ್ಲಿ ಈ ಸ್ಪೋರ್ಟ್ಸ್ ಅಂತೇಳಿ ಅದು ಪ್ರೊಫೆಷನಲ್ ಆಗಿ ಅಲ್ಲ, ಒಂದು ಬಾಲ್ಯ ಜೀವನದಲ್ಲಿ ಆದಷ್ಟು ಒಂದು ಫ್ರೀ ಪೀರಿಯಡ್ ಹೋಗಲು ಕೂಡ ಆಡೋದು. ಅದೇ ಥರ ಈಗ ಸಾಯಂಕಾಲ ಮನೆಗೆ ಬಂದ ಕೂಡಲೇ ಹೋಗಿ ಗ್ರೌಂಡಿಗೆ ಹೋಗಿ ಆಡೋದು. ಅದೇ ಥರ ನಮ್ಮದು
ಯಾವುದೆಲ್ಲ ಆಟಗಳನ್ನು ಆಡ್ತಾ ಇದ್ರಿ ಬಾಲ್ಯದಲ್ಲಿ? ಬಾಲ್ಯದಲ್ಲಿ ಹೆಚ್ಚಾಗಿ ಕ್ರಿಕೆಟ್ ಆಡೋದು ಜಾಸ್ತಿ. ಯಾಕಂತ ಹೇಳಿದ್ರೆ ಆಗ ಸಣ್ಣ ಒಂದು ಈ ನಮ್ಮ ತೆಂಗಿನ ಮರದ ಒಂದು ಬ್ಯಾಟ್ ಇದ್ದರೆ ಸಾಕು, ಒಂದು ಬಾಲ್ ಇದ್ದರೆ ಒಂದಿಷ್ಟು ಸಣ್ಣ ಮೈದಾನ ಇದ್ದು ಕ್ರಿಕೆಟ್ ಆಡೋದು. ಈಚೆಯಿಂದ ಕಬಡ್ಡಿ ಆಡೋದು. ಈಗ ಕಬಡ್ಡಿ ತುಂಬ ಪಾಪ್ಯುಲರ್ ಆಗಿದೆ. ಆಗ ಗ್ರಾಮೀಣ ಕ್ರೀಡೆ ಅದು ಈಗ ತುಂಬ ಪಾಪ್ಯುಲರ್ ಆಗಿದೆ ಅದು. ಹೌದು. ಸೊ ಹೈಸ್ಕೂಲಿಗೆ ಬಂದಾಗ ನೀವು ಹೈ ಜಂಪ್ ಹಾರೋದನ್ನು ನೋಡ್ಲಿಕ್ಕೆ ಸಾಧ್ಯ ಆಯ್ತು ನನಗೆ. ನಾನು ಪ್ರತ್ಯಕ್ಷವಾಗಿ ನೋಡಿದೆ ನಿಮ್ಮ ಹೈ ಜಂಪ್ಗಳನ್ನು. ಸೊ ಹೈ ಜಂಪಿಗೆ ಹೋಗುವಂತ ನಿಮ್ಗೆ ಹೇಳಿದವರು ಯಾರು? ಹೈ ಜಂಪ್ ಮಾಡು, ಅದಕ್ಕೆ ಸೂಟ್ ಆಗ್ತೀಯಾ, ಶಕ್ತಿ ಇದೆ ಕಾಲುಗಳಲ್ಲಿ, ಹೈ ಜಂಪ್ ಚೆನ್ನಾಗಿ. ಹೈ ಜಂಪ್ ನನಗೆ ಯಾರು ಪ್ರೇರಣೆ ಕೊಟ್ಟು ನಾನು ಹೈ ಜಂಪ್ ಮಾಡಬೇಕಂತೇಳಿ ಅಲ್ಲ, ನನಗೆ ಒಂದಾಗ ಸಣ್ಣದರಲ್ಲಿ ಕೂಡ ಈ ಜಂಪ್ ಮಾಡುವಂಥದ್ದು ನಂದೊಂದು ಹಾಬಿ ಥರ. ಏನಾದರೂ ಸಿಕ್ಕಿದೊಂದು ಹಾರ್ತಾ ಇರೋದು, ವಾಲಿಬಾಲ್ ಆಡ್ತಾ ಇರೋದು ಅಂಥದ್ದೊಂದು ಇದರಲ್ಲಿ ಕಡೆಗೆ ನಾನು ಹೈ ಜಂಪ್ ನಮ್ಮ ಬೋರಿಂದ ಹೈಸ್ಕೂಲಿಗೆ ಬರುವಾಗ ಅಲ್ಲಿ ಒಂದು ಮಣ್ಣಿದ್ದೊಂದು ಇದ್ದಿತ್ತು, ಪಿಟ್ಟಿತ್ತು. ಯಾವಾಗಲೂ ಒಂದು ಸ್ಟ್ಯಾಂಡ್ ಹಿಡ್ಕೊಂಡು ನಾನು ಹಾಡ್ತಾಯಿದ್ದೆ. ಅದೇ ನನಗೆ ಮತ್ತೆ ಹ್ಯಾಬಿಟಾಗಿ ಹೋಯಿತು. ಮತ್ತು ನನ್ನ ಬ್ರದರ್ ಕೂಡ ಎಲ್ಡೆಸ್ಟ್ ಬ್ರದರ್ ರೂಪ ಅಂತೇಳಿ ಅವರು ಕೂಡ ಹೈ ಜಂಪ್ ಮಾಡ್ತಾಯಿದ್ರು. ಹಾಗೆ ನಾನು ಹೈ ಜಂಪಲ್ಲಿ ಅವರದ್ದು ನೋಡಿಕೊಂಡು ಸ್ವಲ್ಪ ಇದು ಮಾಡಲಿಕ್ಕೆ ಹೋದೆ. ಸೊ ನಿಮ್ಮ 4 ಜನ ಅಣ್ಣಂದಿರು ನಿಮ್ಗೆ ಸಾಕಷ್ಟು ಪ್ರೇರಣೆ ಕೊಟ್ಟು, ಒಂದಲ್ಲ ಒಂದು ಫೀಲ್ಡಲ್ಲಿ ಪ್ರೇರಣೆ ಕೊಟ್ಟು ನೆನಪು ಮಾಡ್ಕೊಳ್ಳಿ ಅವರನ್ನ ಅಂತ ಹೇಳಿ. ಖಂಡಿತ. ನನ್ನ ಇನ್ನೊಬ್ಬರು ಬ್ರದರ್ ಇದ್ದರು, ನಂದು ಎಲ್ಡರ್ ಬ್ರದರ್ ವಿವೇಕ್ ಕಟೀಲ್ ಅಂತೇಳಿ. ಅವರದಿಂದ ನನಗೆ ತುಂಬ ಸ್ಪೋರ್ಟ್ಸಿಗೆ ಭಾಳಷ್ಟು ಪ್ರೇರಣೆ ಸಿಕ್ಕಿದೆ. ನಂದು ಕಾಲೇಜ್ ಡೇಸ್ ನಾನು ಈ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಮೇಲೆ ಬರುವಾಗ ನನಗೆ ಅವರು ಈ ಫಾರಿನ್ ಬುಕ್ಸ್ ಎಲ್ಲ ತಂದು, ಆಗ ಕೋಚಸ್ ಎಲ್ಲ ತುಂಬ ಕಮ್ಮಿ. ಆಗ ಫಾರಿನ್ ಬುಕ್ಸ್ ಎಲ್ಲ ತಿಂದು ಹೈ ಜಂಪಲ್ಲಿ ನೀವು ಎಷ್ಟು ಹೈ ಜಂಪ್ ಸ್ಟ್ಯಾಂಡಿಗೆ ಮತ್ತು ನನ್ನ ರನ್ನಪ್ ಎಷ್ಟು ಇದರಲ್ಲಿ ತೆಗಿಬೇಕು, ನಾವು 9 ಸ್ಟೆಪ್ ತೆಗಿಬೇಕಾ, 11 ಸ್ಟೆಪ್ ತೆಗಿಬೇಕಾ, ಮತ್ತು ಫುಡ್ ಡಯಟಿಂಗ್ ಕೂಡ ಅದೆಲ್ಲ ತುಂಬಾಗಿ ಅವರು ವಿವೇಕ್ ಕಟೀಲ್ ನನಗೆ ತುಂಬ ಪ್ರೇರಣೆ ಕೊಟ್ಟಿದ್ದಾರೆ. ತಂದೆ ತಾಯಿಯವರು ಯಾವುದು ಆರ್ಥಿಕ ಇದರಲ್ಲಿ ನನಗೆ ಹೇಗೆ ಪ್ರೇರಣೆ ಕೊಟ್ಟಿದ್ದಾರೆ, ಈ ಸ್ಪೋರ್ಟ್ಸ್ ಇದರಲ್ಲಿ ಅವರು ಇವನ್ NIS ಏನು ಮಾಡಿಲ್ಲ ಅವರು. ಆದರೆ ಈ ಫಾರಿನ್ ಬುಕ್ಸ್ ಎಲ್ಲ ಓದ್ಕೊಂಡು ಹೈ ಜಂಪಿಗೆ ಏನೆಲ್ಲ ಮಾಡಿದರೆ ಹೇಗೆ ಇಂಪ್ರೂವ್ ಮಾಡ್ಬೋದು ಅದೆಲ್ಲ ನನಗೆ ಅವರನ್ನು ತುಂಬವಾಗಿ ನೆನಪಿಸ್ಕೊಳ್ತಾ ಇದ್ದೆ. ನಿಮ್ಮನ್ನು ತುಂಬ ಪ್ರೀತಿಸುವಂಥ ರೂಪ್ಕುಮಾರ್ ಕಟೀಲ್ ಅವರು ನಿಮ್ಮ ಅಣ್ಣ. ಹೌದು, ಅಲ್ಲ ವಿವೇಕ್ ಕಟೀಲ್. ರೂಪ್ ಅವರು ನನಗೆ ಇದು ಕೊಟ್ಟಿದ್ದಾರೆ, ಅವರನ್ನು ನೋಡಿಕೊಂಡು ನಾನು ಕಲಿತೆ. ಆದರೆ ಇವರು ನಮಗೆ ವಿವೇಕ್ ಕಟೀಲ್ ನನ್ನ ಬ್ರದರ್ ಅವರು ತುಂಬ ಅವರು ನನಗೆ ಈ ಹೈ ಜಂಪಿನ ಬಗ್ಗೆ ಕೋಚನ್ನು ಇದು ಮಾಡಿ ನೀಡಿದ್ದಾರೆ. ನಾನು ಕಡೆಗೆ ನಂದು ಸೆಕೆಂಡ್ PUC ನಂದು ಒಂದು ಪಾರ್ಟ್ ಹೋಯಿತು ನಂದು ಕಾಲೇಜ್ ಡೇಸಲ್ಲಿ. ಆಗ ನಾನು ಅಲ್ಲಿ ಚಿಕ್ಕಮಗಳೂರಲ್ಲಿ ನಿಂತ್ಕೊಂಡು, ನಮಗೆ ಎಸ್ಟೇಟ್ ಇದೆ, ನಾನು ಚಿಕ್ಕಮಗಳೂರು ನನಗೆ ಅಲ್ಲೇ ನಿಲ್ಲಿಸಿ ಚಿಕ್ಕಮಗಳೂರಲ್ಲಿ ಸಾಯಂಕಾಲ ನನ್ನನ್ನು ಗ್ರೌಂಡಿಗೆ ಕರ್ಕೊಂಡೋಗಿ ತುಂಬ ನನಗೆ ಹೈ ಜಂಪಿನ ಬಗ್ಗೆ, ಮತ್ತು ನನ್ನೊಟ್ಟಿಗೆ ಅವರು ತುಂಬ ನ್ಯಾಷನಲ್ಸ್ ಮೀಟಿಗೆ ಸ್ಟೇಟ್ ಮೀಟಿಗೆಲ್ಲ ನನ್ನೊಟ್ಟಿಗೆ ಬರ್ತಾಯಿದ್ರು ಅವರು. ಹೌದು, ನಿಮ್ಮ ಬದುಕನ್ನು ರೂಪಿಸಿರ್ತಕ್ಕಂಥ ಸಂಸ್ಥೆ ಅಂದರೆ ಕಾರ್ಕಳ ಬೋನಂದ್ರ ಕಾಲೇಜ್. ಖಂಡಿತ ಮರಳಿಗೆ ಸಾಧ್ಯನೇ ಆಗೋದಿಲ್ಲ. ನೀವು ಅಲ್ಲಿ ಹೈ ಜಂಪ್ ಹಾರೋದನ್ನು ನೋಡಿದ್ದೇನೆ, ರಾಜ್ಯ ಮಟ್ಟದಲ್ಲಿ ನೀವು ಹಾರಿದ್ದನ್ನು ನೋಡಿದ್ದೇನೆ. ಅಲ್ಲಿ ಎಷ್ಟು ಕಾನ್ಫಿಡೆನ್ಸ್ ನಿಮಗಿತ್ತು ಅಂತ ಹೇಳಿದರೆ, ಒಂದೇ ಜಂಪಲ್ಲಿ ಮುಗಿಸ್ಬಿಡ್ತಾ ಇದ್ರಿ, 2ನೇ 3ನೇ ಜಂಪೇ ತಗೊಳ್ತಾ ಇರಲಿಲ್ಲ. ಅಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ ಬೆಳೀತು ಅಂತ ಬಾಲ್ಯದಲ್ಲಿ? ನನಗೆ ಕಾನ್ಫಿಡೆನ್ಸ್ ಹೇಳೋದು ಬಾಲ್ಯದಿಂದಲೇ ಬಂದಂಥ ಒಂದು ಇದು. ಅದು ಮನುಷ್ಯನಿಗೆ ಯಾವಾಗಲೂ ಕಾನ್ಫಿಡೆನ್ಸ್ ಅಂತ ಹೇಳುವಂಥದ್ದು ಬೇಕು. ಕಾಲೇಜ್ ಡೇಸಲ್ಲಿ ಹಾಗೆ ನಾನು ಹೈ ಜಂಪಲ್ಲಿ ಫಸ್ಟ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಾಲೇಜಿಗೆ ಬಂದ ಕೂಡಲೇ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅದರಲ್ಲಿ ನಂದು ರೆಕಾರ್ಡ್ ಆಯಿತು. ಹಾಗೆ ಸೆಕೆಂಡ್ PUCಯಲ್ಲಿ ಬಂದು ಆ ರೆಕಾರ್ಡನ್ನು ಪುನಃ ಬ್ರೇಕ್ ಮಾಡಿದೆ. ಸೆಕೆಂಡ್ PUC ನನಗೆ ಒಂದು ಮೇಜರ್ ಅಂತೇಳಿದರೆ, ನಾನು ಆಲ್ ಇಂಡಿಯಾ ಜೂನಿಯರ್ ನ್ಯಾಷನಲ್ಸ್ ಮೀಟಿಗೆ ಹೋದೆ. ಆ ಜೂನಿಯರ್ ನ್ಯಾಷನಲ್ಸಲ್ಲಿ ನಾನು ಜೂನಿಯರ್ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಆಯಿತು. ಇಮಿಡಿಯೇಟ್ ನನ್ನನ್ನು ಇದು ಕೋಚಿಂಗ್ ಕ್ಯಾಂಪಿಗೆ ಸೆಲೆಕ್ಟ್ ಮಾಡಿದರು ಪಾಟ್ಯಾಲದಲ್ಲಿ. ಅಲ್ಲಿ ಒಂದು 48 ಡೇಸ್ ಕೋಚಿಂಗ್ ಕ್ಯಾಂಪ್ ಇತ್ತು. ಯಾರು ಕೋಚ್ ಆಗಿದ್ರು? ಆಗೊಬ್ಬ ರಷ್ಯನ್ ಕೋಚ್ ಇದ್ದರು. ಅವರು ಆ್ಯಕ್ಚುಲಿ ಈ ಹೈ ಜಂಪಿಗೆ ಕೋಚ್ ಮಾಡ್ತಾ ಇದ್ದದ್ದು ಅವರು ಫಾಸ್ಬರಿ ಫ್ಲಾಪ್ ಅಂತೇಳಿ ಒಂದು ಹೈ ಜಂಪಲ್ಲಿ ಒಂದು ಇದಿದೆ. ಅದೀಗ ಎಲ್ಲರೂ ಅದನ್ನೇ ಇದು ಮಾಡ್ತಾಯಿದ್ರೆ, ನನ್ನ ಸ್ಟೈಲ್ ಅದು ಸ್ಟ್ರಡಲ್ ಅಂತೇಳಿ. ಅವರಿಗೆ ಆ ಟೈಪ್ ಕೋಚ್ ಮಾಡಲಿಕ್ಕೆ ಅವರಿಗೆ ಇದಿರಲಿಲ್ಲ. ಆದರೆ ನಾನು 45 ಡೇಸ್ ಅವರ ಹತ್ರ ಕೇಳ್ತಾಯಿದ್ದೆ, ಅವರಿಗೆ ಆ ಪರ್ಟಿಕ್ಯುಲರ್ ಆ ಸ್ಟೈಲಿನ ಬಗ್ಗೆ ಅವರಿಗೇನು ಅನುಭವ ಇರಲಿಲ್ಲ. ನಾನು ನನ್ನಷ್ಟಕ್ಕೆ ಪ್ರಾಕ್ಟೀಸ್ ಮಾಡಿದೆ. 45 ಡೇಸಲ್ಲಿ ನನಗೆ ಆ್ಯಕ್ಚುಲಿ ಅಲ್ಲಿ ಒಂದು ಸಣ್ಣ ರಾಜಕೀಯ ನಡೆದಿತ್ತು. ಆಲ್ ಇಂಡಿಯಾ ಜೂನಿಯರಲ್ಲಿ ಯಾರು ಫಸ್ಟ್ ಬಂದಿದ್ದರು ಅವನನ್ನು ಕೋಚಿಂಗ್ ಕ್ಯಾಂಪಿಗೆ ಜರ್ಮನಿ ಕಳಿಸಿದರು 2 ಮಂತ್ಸಿಗೆ. ನಾನು ಫಸ್ಟ್ ಬಂದವನು ನನ್ನ ಇಂಡಿಯಾದಲ್ಲೇ ಕೂರಿಸಿ, ನೀನು ಪಾಟ್ಯಾಲದ ಕ್ಯಾಂಪಿಗೆ ಜಾಯ್ನ್ ಆಗಬೇಕಂತೇಳಿ. ಅದು ಒಂದು ವಿಚಾರದಲ್ಲಿ ಸರಿ ಇರ್ಬೋದು, ಆಗ ಜರ್ಮನಲ್ಲಿ ಕೂಡ ಯಾರು ಸ್ಟ್ರಡಲ್ ಮಾಡ್ತಾ ಇರಲಿಲ್ಲ. ಆದರೂ ಮೊದಲನೇ ಬಂದವನನ್ನು ಭಾರತದಲ್ಲೇ ಇರಿಸ್ಕೊಂಡು 2ನೇ ಬಂದವನನ್ನು ಜರ್ಮನಿ ಕಳಿಸಿದ್ದಾರೆ. ಆದರೆ ನಾನು ಆ ವರ್ಲ್ಡ್ ಮೀಟಿಗೆ ಸಿಲೆಕ್ಟ್ ಆಗಿ ಇಲ್ಲಿ ಪುನಃ 2 ಮೀಟರ್ಸ್ ಕ್ವಾಲಿಫೈ ಇತ್ತು ನಮ್ಮ ಪಾಟ್ಯಾಲದಲ್ಲಿ, ಡೆಲ್ಲಿಯಲ್ಲಿ ಕ್ಲಿಯರ್ ಮಾಡಿಕೊಂಡು ನಾನು ಗ್ರೀಸಿಗೆ ಹೋದೆ ವರ್ಲ್ಡ್ ಮೀಟಲ್ಲಿ. ಜರ್ಮನಿಗೆ ಯಾರು ಇಂಡಿಯಾದಿಂದ ಹೋಗಿದ್ದಾರೆ ಸೆಕೆಂಡ್ ಪ್ಲೇಸ್, ಅವನಿಗೆ 25th ಪ್ಲೇಸ್, ನನಗೆ ವರ್ಲ್ಡ್ ಮೀಟಲ್ಲಿ 15th ಪ್ಲೇಸ್ ಬಂತು. ಏಷ್ಯನ್ ಇದರಲ್ಲಿ ನನಗೆ ಸೆಕೆಂಡ್ ಪ್ಲೇಸ್. ನಾನು ಅಲ್ಲಿ ಕೂಡ 2 ಮೀಟರ್ಸ್ ಕ್ಲಿಯರ್ ಮಾಡಿದೆ. ಹೌದು, ವಿಶೇಷವಾಗಿ ನಾನು ಹೇಳಲಿಕ್ಕೆ ಆಸೆ ಪಡ್ತಾ ಇದ್ದೇನೆ, 84ರಿಂದ 88ರವರೆಗೆ ಯೂನಿವರ್ಸಿಟಿ ರೆಕಾರ್ಡ್, ಮಂಗಳೂರು ಯೂನಿವರ್ಸಿಟಿ ರೆಕಾರ್ಡನ್ನು
ನಿಮ್ಮ ರೆಕಾರ್ಡನ್ನು ಬೀಟ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗಿರಲಿಲ್ಲ. ಪ್ರತಿ ಸರ್ತಿ ಚಿನ್ನದ ಪದಕ ತಗೋತಾ ಇದ್ರಿ. ಸತತವಾಗಿ 5 ವರ್ಷಗಳ ಕಾಲ ಯೂನಿವರ್ಸಿಟಿ ಚಿನ್ನದ ಪದಕ ಪಡೆದಿರತಕ್ಕಂಥ ಏಕೈಕ ಕ್ರೀಡಾಪಟು ನೀವು. ಅದನ್ನು ವಿಶೇಷವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, 25 ವರ್ಷಗಳ ಕಾಲ ಆ ರೆಕಾರ್ಡ್ ಯಾರೂ ಮುರಳಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯೂನಿವರ್ಸಿಟಿ ರೆಕಾರ್ಡ್ ಮಾಡಿದ್ದನ್ನು 25 ವರ್ಷಗಳ ಅವಧಿಯಲ್ಲಿ ಯಾರಿಗೂ ಬೀಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅತ್ಯಂತ ಅಬಾಧಿತವಾಗಿತ್ತದು. 2.04 ನಿಮ್ಮದು ಮ್ಯಾಕ್ಸಿಮಮ್ ಆಗಿತ್ತು ಹೈ ಜಂಪ್ನಲ್ಲಿ. ಅಷ್ಟೊಂದು ಎತ್ತರಕ್ಕೆ ಹೇಗೆ ಹಾರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಈ ಹೈ ಜಂಪಿನ ಬಗ್ಗೆ ಹೇಳೋದಾದರೆ, ಇಂಡಿಯಾದ್ದು ಹೈ ಜಂಪರ್ಸಲ್ಲಿ ಐ ಆಮ್ ದ ಶಾರ್ಟೆಸ್ಟ್ ಮ್ಯಾನ್. ಎಲ್ಲರೂ 6'3", 6'4" ಹೈಟ್ಸ್ ಎಲ್ಲ. ಅವರಿಗೆಲ್ಲ ಒಂದು 7 ಫೀಟ್ ಹೈಟ್ ಆರುವಾಗ ಅವ್ರದ್ದು ಸಾಧಾರಣ ಕ್ರಾಸ್ ಬಾರ್ ಹೀಗೆ ನೋಡುವಾಗ ಅವರಿಗೆ ಆ ಫೀಲಿಂಗ್ ಬರಲ್ಲ, ಇಷ್ಟು ಹೈಟ್ ಇದೆ. ನಾನು 6 ಫುಟ್ 10 ಇಂಚಸ್ ಹಾರುವಾಗ ಐ ಆಮ್ 5 ಫೀಟ್ 10 ಇಂಚಸ್. ನನಗಿಂತ 1 ಫೀಟ್ ನೋಡಿ ನಾನು ಹೀಗೆ ನೋಡಬೇಕು ಕ್ರಾಸ್ ಬಾರ್. ಅದು ನಂದು ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದ್ದರಿಂದ ನನಗೆ ಅದು ಆ ಹೈಟಿನ ಬಗ್ಗೆ ನನಗೆ ನಾನು ತಗೊಳ್ತಾನೇ ಇರಲಿಲ್ಲ. ನಂದು ಲೆಗ್ ಪವರ್ ಸ್ಟ್ರಾಂಗ್ ಇತ್ತು, ಲೆಫ್ಟ್ ಲೆಗ್ ಈಸ್ ವೆರಿ ಸ್ಟ್ರಾಂಗ್. ಹಾಗೆ ನನಗೆ ಆರಾಮ್ಸೆ ನಾನು ಹಾರ್ತಾಯಿದ್ದೆ. ನಾನು ಕೆಲವು ಮೀಟ್ಗಳಲ್ಲಿ ನೀವು ಹೇಳಿದಾಗೆ ನಾನು ಒಂದು 2 ಜಂಪ್ ಮಾಡ್ಕೊಂಡು ಸೀದಾ ಎತ್ಕೊಂಡು ಬರ್ತಾಯಿದ್ದೆ. ನನಗೆ ಗೊತ್ತಿತ್ತು ನಾನು ಇದನ್ನು ಪಾಸ್ ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತೇಳಿ, ಅಷ್ಟು ಕಾನ್ಫಿಡೆನ್ಸ್. ಮತ್ತು ನಾನು ಇನ್ನೊಂದು ನೆನಪಿಸ್ಬೇಕಂತೇಳಿದ್ರೆ, ನಂದು ಬೋನೇಂದ್ರ ಕಾಲೇಜನ್ನು ಸ್ಟಡಿ ಮಾಡುವಾಗ ಅಲ್ಲಿನ ಪ್ರಾಂಶುಪಾಲರಾದ ಡಾಕ್ಟರ್ ದಾಮೋದರ್ ಕಿಣಿಯವರು, ನನ್ನ ತಂದೆ ತಾಯಿಯವರು ಹೇಗೆ ನನಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದರು ಅಥವಾ ಬೇರೆ ಯಾವ ರೀತಿಯಲ್ಲಿ ಮಾಡಿದರು, ಇವರು ಕೂಡ ನನಗೆ ಒಂದು ಆ ಟೈಮಲ್ಲಿ, ಇದು 94ನೇ ಇಸ್ವಿಯಿಂದ 84ನೇ ಇಸ್ವಿಯಿಂದ 88ನೇ ಇಸ್ವಿವರೆಗೆ 5 ವರ್ಷ ನನಗೆ ನಾನು ಏನು ಕೇಳ್ತೇನೆ ಕ್ರೀಡಾ ಬಗ್ಗೆ ಅವರು ಅದನ್ನು ನನಗೆ ಸ್ಯಾಂಕ್ಷನ್ ಮಾಡಿಸ್ತಾಯಿದ್ರು. ಅದು ಮಣಿಪಾಲ ಅಕಾಡೆಮಿ ಅವರ ಕಾಲೇಜ್, ಅದು ಅವರು ಡೈರೆಕ್ಟ್ ಸ್ಯಾಂಕ್ಷನ್ ಮಾಡ್ತಾಯಿದ್ರು. ನಂದು ಸ್ಪೋರ್ಟ್ಸಿನ ಬಗ್ಗೆ ಅವರಿಗೆ ಅಷ್ಟೊಂದು ನನ್ನ ಮೇಲೆ ಪ್ರೀತಿ ಭಾವನೆ ಉಟ್ಕೊಂಡು ಅವರನ್ನು ನಾನು ಈಗಲೂ ನೆನಪಿಸ್ಕೊಳ್ತೇನೆ. ನನ್ನ ತಂದೆ ತಾಯಿಯವರು ಹೇಗೆ ಇದು ಮಾಡಿದಾರೆ ಅದೇ ರೀತಿಯಲ್ಲಿ ನನಗೆ ಸ್ಪೋರ್ಟ್ಸಿಗೆ ಅವರು ಎನ್ಕರೇಜ್ ಮಾಡಿದ್ದಾರೆ. ಕಾರ್ಕಳದ ಕೇಂದ್ರ ಭಾಗದ ಸ್ವರಾಜ್ ಮೈದಾನದಲ್ಲಿ ನಿರಂತರವಾಗಿ ದಿವಸಕ್ಕೆ 2 ಗಂಟೆ 3 ಗಂಟೆ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ. 2-3 ಗಂಟೆ ಅಲ್ಲ, ನಾನು 5-6 ಗಂಟೆನೂ ಪ್ರಾಕ್ಟೀಸ್ ಮಾಡಿದ್ದಿದ್ದೆ. ಬೆಳಿಗ್ಗೆ 1 ಗಂಟೆ, ಮಧ್ಯಾಹ್ನ ಕೂಡ ಕೆಲವು ಸರ್ತಿ ನಮಗೆ ಈವೆಂಟ್ಸ್ ಎಲ್ಲ ಆಗುವಾಗ, ಈ ನಾರ್ತಿಗೆ ಹೋಗುವಾಗ, ಡೆಲ್ಲಿಗೆ ಹೋಗುವಾಗ ಸಾಧಾರಣ 41, 43, 44 ಡಿಗ್ರಿಯಲ್ಲೆಲ್ಲ ಇರುತ್ತೆ. ಆಗ ನಮಗೆ ಇಲ್ಲಿ ನಾವು ಬೆಳಿಗ್ಗೆ ಮಾಡಿಕೊಂಡು ಸಾಯಂಕಾಲ ಮಾಡ್ಕೊಂಡು ಆ ಹವೆಗೆ ನಮಗೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಧ್ಯಾಹ್ನ ಕೂಡ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಮಧ್ಯಾಹ್ನ 12ರಿಂದ 1 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿ, ದಿವಸಕ್ಕೆ 5 ಗಂಟೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಯಾಕಂದರೆ ನಾನೊಂದು ನಮ್ಮ ಈ ರೂರಲ್ ಇದರಲ್ಲಿ ಹೈ ಜಂಪ್ ಅಂತೇಳಿದರೆ ವೆರಿ ಟಫ್ ಇವೆಂಟ್, ಅದು ತುಂಬ ಟೆಕ್ನಿಕಲ್. ನಾವು ಈ ಮೈದಾನದಲ್ಲಿ ಈಗ ನಮ್ಮದು ಸಾಯಿಲಲ್ಲಿ ಅಂಥ ಪರ್ಫಾರ್ಮೆನ್ಸ್ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಏನೋ ನನಗೊಂದು ಗಾಡ್ ಗಿಫ್ಟ್. ನಂದು ಪರಿಶ್ರಮದಿಂದ ಖಂಡಿತವಾಗಿ ನನಗೆ ಭಾರತವನ್ನು ಪ್ರತಿನಿಧಿಸುವಂಥ ಒಂದು ಅವಕಾಶ. ಹೌದು. ಸೊ ನಿಮ್ಮ ಲೈಫಿನ ರೋಮಾಂಚಕವಾಗಿರ್ತಕ್ಕಂಥ ಘಟ್ಟ ಬಂದದ್ದು 1986ನಲ್ಲಿ. 86ರಲ್ಲಿ ನೀವು ಭಾರತವನ್ನು ರೆಪ್ರೆಸೆಂಟ್ ಮಾಡಿದ್ರಿ. ಗ್ರೀಸ್ ವರ್ಲ್ಡ್ ಜೂನಿಯರ್ ಅಥ್ಲೆಟಿಕ್ಸಲ್ಲಿ ಹೈ ಜಂಪಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಆ ಸಾಧನೆ ಮಾಡತಕ್ಕಂಥ ಮೊದಲ ಭಾರತೀಯ ನೀವು. ವರ್ಲ್ಡ್ ಜೂನಿಯರ್ ಅಥ್ಲೆಟಿಕ್ಸಲ್ಲಿ ಭಾಗವಹಿಸಿರ್ತಕ್ಕಂತಹ ಮೊದಲ ಭಾರತೀಯ, ಅದು ಕೂಡ ಹೈ ಜಂಪ್ನಲ್ಲಿ. ಹೇಗಿತ್ತು ಅನುಭವ, ಗ್ರೀಸ್ ಅನುಭವ ಅಂತ ಹೇಳಿ? ನಂದು ಈಗ ಆ್ಯಕ್ಚುಲಿ ಹೇಳೋದಾದರೆ ಈ ಹೈ ಜಂಪ್ ಇದರಲ್ಲಿ ನಂದು ಒಂದೇ ರೆಕಾರ್ಡ್ ಉಳ್ಕೊಂಡಿದ್ದು. ನಂದು ಎಲ್ಲ ರೆಕಾರ್ಡನ್ನೆಲ್ಲ ಬೀಟ್ ಮಾಡಿದರು. ಯೂನಿವರ್ಸಿಟಿ ರೆಕಾರ್ಡ್ ಹೋಯಿತು, ಸ್ಟೇಟ್ ರೆಕಾರ್ಡ್ ಹೋಯಿತು, ಜೂನಿಯರ್ಸ್ ರೆಕಾರ್ಡ್ ಹೋಯಿತು, ಎಲ್ಲ ರೆಕಾರ್ಡ್ ಹೋಯಿತು. ಅದು ಇದೊಂದು ರೆಕಾರ್ಡ್ ಉಳಿದಿದೆ, ಮೊದಲನೇ ಭಾರತೀಯ. ಇದು ಇನ್ನೂ ಸೂರ್ಯಚಂದ್ರ ಇರುವಾಗ ಸಮೇತ ಯಾರಿಗೆ ಈ ರೆಕಾರ್ಡನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಾರತವನ್ನು ಪ್ರತಿಷ್ಠಿಸಿದ ಮೊದಲನೇ ಹೈ ಜಂಪಾಟು ನಾನು. ಹಿಲರಿ ಮತ್ತು ತೇನ್ ಸಿಂಗ್ ಅವರು ಹಿಮಾಲಯಕ್ಕೆ ಹೋಗುವಾಗ ಮೊದಲನೇ ಹೇಗೆ ಅವರು ಹಿಮಾಲಯಕ್ಕೆ ಹೋಗಿದ್ದಾರೆ, ಹಾಗೆ ನಂದು ಕೂಡ ರೆಕಾರ್ಡು. ನಾನು ಗ್ರೀಸ್ ದೇಶಕ್ಕೆ ಹೋಗುವಾಗ ನನಗೆ ಅದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ಇಂಟರ್ನ್ಯಾಷನಲ್ ಇವೆಂಟ್ ಇದ್ದು. ನಾವೆಲ್ಲ ರೂಮಲ್ಲಿದ್ದೆವು. ಸಾಯಂಕಾಲ ಆಗುವ ನಾವು ನಮಗೊಂದು ನಾವು 4 ದಿವಸ ಮುಂಚೆ ಹೋಗಿದ್ದೆವು. ನಂದು ಟ್ರಯಲ್ಸ್ ಆಗ್ತಾ ನಂದು ಹೈ ಜಂಪ್ ಲೀಸ್ಟ್ ಎಲ್ಲ ಬಂತು. ಇವತ್ತಿನ ದಿವಸದಲ್ಲಿ ನಿಮ್ಮದು ಹೈ ಜಂಪ್ ಇವೆಂಟ್ ಅಂತೇಳಿ ಹೇಳ್ತಾಯಿದ್ರು. ಈ ತಾರೀಕು ನಂದು ಸಾಯಂಕಾಲ ಎಲ್ಲ ನಾವೆಲ್ಲ ವಾರ್ಮಪ್ಪಿಗೆಲ್ಲ ಗ್ರೌಂಡಿಗೆ ಹೋದೆವು. ಆ ಫಾರಿನ್ ಅಥ್ಲೆಟ್ಸ್ನವರು ಪ್ರಾಕ್ಟೀಸ್ ಮಾಡೋದು, ಅವರದ್ದು ಕೋಚಸ್, ಅವರದ್ದು ಡಾಕ್ಟರ್ಸ್ ಎಲ್ಲ ನೋಡುವಾಗ ನಮಗೆ ತುಂಬ ಅಲ್ಲಿ ಏನೋ ಒಂದು ಸಂಕೋಚ ಆಯಿತು. ಅಂದರೆ ನಾವು ಇಂಡಿಯನ್ ಅಥ್ಲೆಟ್ಸ್ ಮಾತ್ರ, ನಮಗೆ ಒಬ್ಬರು ಕೋಚು, ನಾವೊಂದು 35 ಮೆಂಬರ್ಸ್ ಇದ್ದೆ, 25 to 30 ಮೆಂಬರ್ಸ್ ಇದ್ದೆವು. ನಮಗೆ ಡಾಕ್ಟರ್ಸ್ ಇಲ್ಲ, ಫಿಸಿಯೋ ಇಲ್ಲ, ಡಯಟಿಷಿಯನ್ ಇಲ್ಲ, ಯಾರಿಲ್ಲ. ನಾವು ನಮ್ಮಷ್ಟಕ್ಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ದರೆ ಬರ್ತಾಯಿದ್ದೆವು. ಆದರೆ ಆ ಫಾರಿನ್ ಅಥ್ಲೆಟ್ಸ್ನವರನ್ನು ನೋಡಿ ನಾವು ಕ್ರೀಡೆಯಲ್ಲಿ ಭಾರತ ದೇಶ ಎಷ್ಟು ಹಿಂದೆ ಇದೆ ಅಂತೇಳಿದರೆ ನಮಗೆ ತುಂಬ ನಾಚಿಕೆ ಪಡಬೇಕು. ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ, ಆದರೂ ಅವರು ಪರ್ಟಿಕ್ಯುಲರ್ ಒಂದೊಂದು
ಈವೆಂಟಿಗೆ ಎಷ್ಟು ಜನ ಇದೆ 100 ಮೀಟರ್ಸ್ ಇದ್ದರೆ ಅವರಿಗೆ ಫಿಸಿಯೋ, ಅವರಿಗೆ ಡಯಟಿಷಿಯನ್, ಆ ಥರ ಎಲ್ಲ ಅವ್ರದ್ದು. ಹಾಗಾಗಿ ಅವರು ಅಷ್ಟು ಮೆಡ್ಲೆಲ್ಲ ಹೊಡಿಲಿಕ್ಕೆ ಸಾಧ್ಯತೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಕೂಡ ಅದನ್ನು ಯಾರೂ ಫಾಲೋಅಪ್ ಮಾಡ್ತಾ ಇಲ್ಲ. ಹೇಳ್ತಾರೆ ಎಲ್ಲ ಮಾಡ್ತೀವಿ ಅಂತೇಳಿ. ಹೌದು, ಗ್ರೀಸ್ ಅಂತ ಹೇಳುವಂಥದ್ದು ಒಲಿಂಪಿಕ್ ಸ್ಟಾರ್ಟ್ ಆಗಿರ್ತಕ್ಕಂಥ ದೇಶ. ಅದು ಕ್ರೀಡೆಗೆ ಬಹಳ ಇಂಪಾರ್ಟೆನ್ಸ್ ಕೊಡುವಂಥ ದೇಶ. ನೀವು ಅಲ್ಲಿ ರೆಪ್ರೆಸೆಂಟ್ ಮಾಡಿದಿರಿ ಭಾರತವನ್ನು. ಹೈ ಜಂಪಲ್ಲಿ ತುಂಬ ಅದ್ಭುತವಾದ ಸಾಧನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು. ಜಗತ್ತಿನ ಹೈ ಜಂಪ್ ಪಟುಗಳಲ್ಲಿ 15ನೇ ಪ್ಲೇಸ್ ಅಂತ ಹೇಳೋದು ತುಂಬ ರೋಮಾಂಚನ ಆಗಿರ್ಬೋದಲ್ಲ ನಿಮಗೆ? ಖಂಡಿತವಾಗಿ. ಅದರೊಟ್ಟಿಗೆ ಕೂಡ ನಮ್ಮದು ಈಗ ಪ್ರೆಸೆಂಟ್ ವರ್ಲ್ಡ್ ರೆಕಾರ್ಡ್ ಯಾರು ಸೊಟೊಮೆಯರ್ ಅಂತೇಳಿ ಕ್ಯೂಬನ್ ಹೈ ಜಂಪರ್, ಅವನೊಟ್ಟಿಗೆ ಒಂದು ಭಾಗವಹಿಸುವಂಥದ್ದೊಂದು ಅವಕಾಶ ಸಿಕ್ಕಿತ್ತು. ಅದು ಕೂಡ ನನಗೆ ಒಂದು ಭಾಳ ಸಂತೋಷದ ವಿಷಯ. ಸೊಟೊಮೆಯರ್ ಈಗ ಕೂಡ ಪ್ರೆಸೆಂಟ್ 2.45 ಅವನದೇ ಹೆಸರಲ್ಲಿದೆ, ಕ್ಯೂಬನ್ ಜಂಪರ್. ಅವನು ಕೂಡ ನಾನು ಒಟ್ಟಿಗೆ ಪಾರ್ಟಿಸಿಪೇಟ್ ಅಂತ ಹೇಳಿದರೆ ಅದು ಈಗಲೂ ಕೂಡ ನನಗೆ ಭಾಳ ಖುಷಿ ಆಗ್ತಾಯಿದೆ. ಅವನ ರೆಕಾರ್ಡ್ ಇನ್ನೂ ಬ್ರೇಕ್ ಆಗಿಲ್ಲ. ಮತ್ತು ಫುಡ್ ಅಂತ ಹೇಳಿದರೆ ಸ್ವಲ್ಪ ನಮಗೆ ಯುರೋಪಿಯನ್ ಕಂಟ್ರಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅಲ್ಲಿದ್ದು ನಮ್ಮದು ಇಂಡಿಯನ್ ಫುಡ್ಡಿಗೆ ಅಲ್ಲಿಗೆ ಫುಡ್ ಕೂಡ ತುಂಬ ಚೆಂದ ಇತ್ತು. ನಮ್ಮದು ಕಾಂಪಿಟೇಷನ್ನು ಅದು ಎಲ್ಲ ಒಳ್ಳೆ ಇತ್ತು. ಯಾವುದು ಮೆಡ್ಲ್ ಸಿಕ್ಕಿಲ್ಲ ಇಂಡಿಯಾಕ್ಕೆ, ಆಗ ಕೂಡ ಯಾವುದು ಮೆಡ್ಲಿಲ್ಲ. ಹೌದು, ಜಗತ್ತಿನ ಕ್ರೀಡಾಪಟುಗಳ ಸ್ನೇಹಿತರೆ 15ನೇ ಪ್ಲೇಸ್ ಪಡೆದಿರತಕ್ಕಂತಹ 1986 ಗ್ರೀಸಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ಜಗತ್ತಿನ ಭಾರತದ ಮೊತ್ತ ಮೊದಲ ಜೂನಿಯರ್ ಕ್ರೀಡಾಪಟು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಇನ್ನಷ್ಟು ಮಾತುಕತೆ ಬಾಕಿ ಇದೆ ಸ್ನೇಹಿತರೆ. ಇನ್ನಷ್ಟು ಮಾತಾಡೋಣ. ವಿ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್. ರೋಹಿತ್ ಕುಮಾರ್ ಕಟೀಲ್ ಮತ್ತೆ ಮಾತಾಡ್ತಾರೆ. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ವಾರಕ್ಕೊಂದು ಸಾಧಕರ ಕಥೆ ಮುಂದುವರಿಯುತ್ತದೆ. ಇವತ್ತು ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿರ್ತಕ್ಕಂಥ ರೋಹಿತ್ ಕುಮಾರ್ ಕಟೀಲ್ ಅವರಿದ್ದಾರೆ. ಅವರ ಕ್ರೀಡಾ ಸಾಧನೆ ನೋಡುವಾಗ ನಮಗೆ ರೋಮಾಂಚನ ಆಗ್ತದೆ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಅವರು ಮಾಡಿದ್ದಾರೆ. 84ರಿಂದ 88ನೇ ಇಸ್ವಿ ತನಕ ಅವರು ಕಾರ್ಕಳ ಭುವನೇಂದ್ರ ಕಾಲೇಜಿನ ವಿದ್ಯಾರ್ಥಿಯಾಗಿ ಸತತವಾಗಿ 5 ವರ್ಷಗಳ ಅವಧಿನಲ್ಲಿ ಯೂನಿವರ್ಸಿಟಿ ರೆಕಾರ್ಡ್ ಮಾಡಿದ್ರು ಹೈ ಜಂಪ್ನಲ್ಲಿ. ಅದು 25 ವರ್ಷಗಳ ಕಾಲ ಅಬಾಧಿತವಾಗಿತ್ತು ಅಂತ ಹೇಳುವಂಥ ಸಾಧನೆಗೆ ಒಂದು ಅತಿ ಶ್ರೇಷ್ಠವಾದ ಸಾಕ್ಷಿ. 86ರಲ್ಲಿ ಅವರು ಜೂನಿಯರ್ ಅಥ್ಲೆಟ್ ಆಗಿ ಹೈ ಜಂಪ್ನಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಗ್ರೀಸ್ ದೇಶಕ್ಕೆ ಹೋಗ್ತಾರೆ. ಆ ಸಾಧನೆ ಮಾಡತಕ್ಕಂತಹ ಮೊದಲ ಭಾರತೀಯ ಅಂತ ಹೇಳಿದವರು ಬಹಳ ದೊಡ್ಡ ಹೆಮ್ಮೆ ಸ್ನೇಹಿತರೆ. ಇದು ತುಂಬ ಪ್ರೀತಿಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. 89ರಲ್ಲಿ ಜೂನಿಯರ್ ನ್ಯಾಷನಲ್ ರೆಕಾರ್ಡ್ ಅವರು ಮಾಡ್ತಾರೆ, ಗೋಲ್ಡ್ ಪಡ್ಕೊಳ್ತಾರೆ. ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಹೈ ಜಂಪನ್ನು ಅವರು ಹಾರಲಿಕ್ಕೆ ಸಾಧ್ಯ ಆಗುತ್ತೆ 89ನೇ ಇಸ್ವಿನಲ್ಲಿ. ಆಮೇಲೆ 91, 92, 93 ಸಾಧನೆಯ ವರ್ಷಗಳು. ಪ್ರತಿ ವರ್ಷ ಅವರಿಗೆ 2-3 ಪದಕಗಳು ರಾಷ್ಟ್ರ ಮಟ್ಟದಲ್ಲಿ ಸಿಗ್ತಾ ಹೋಗ್ತಾವೆ ಸ್ನೇಹಿತರೆ. ವಿಶೇಷವಾಗಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಮಟ್ಟದಲ್ಲಿ ಅವರು ಭಾಗವಹಿಸ್ತಾ ಇರುವಾಗ 2 ಸಿಲ್ವರ್ ಪದಕ ಮತ್ತು 1 ಚಿನ್ನದ ಪದಕ ಪಡೆದಿರತಕ್ಕಂಥ ಕೀರ್ತಿ ಕೂಡ ಅವರಿಗಿದೆ. ಒಬ್ಬ ಅತ್ಯಂತ ಸಣ್ಣ ಪ್ರದೇಶದಿಂದ ಬಂದಿರತಕ್ಕಂಥ ಒಬ್ಬ ಕ್ರೀಡಾಪಟು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂದರೆ ರೋಮಾಂಚನ ಭಾವಿಸ್ಕೊಳ್ತೇನೆ. ಇದು ಸ್ಕೈಸ್ ದ ಲಿಮಿಟ್ ಸ್ನೇಹಿತರೆ. ನಾನು ಮತ್ತೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ರೋಹಿತ್ ಕುಮಾರ್ ಕಟೀಲ್ ಮಾತಾಡ್ತಾರೆ. ಸೊ ಕಾರ್ಕಳ ಜನ ಅವರನ್ನು ಬಹಳ ಪ್ರೀತಿಯಿಂದ ಕೋಟಿ ಅಂತ ಕರೀತಾರೆ. ರೋಹಿತ್ ಕುಮಾರ್ ಕಟೀಲ್ ಬಹಳ ಜನಪ್ರಿಯವಾದ ಹೆಸರು. ಅವ್ರ ಜೊತೆ ಮತ್ತೆ ಮಾತುಗಳನ್ನು ಮುಂದುವರಿಸ್ತೇನೆ. ಸೊ ಕಾರ್ಕಳ ಭುವನೇಂದ್ರ ಕಾಲೇಜಲ್ಲಿ ಪದವಿ ಪಡೆದ ನಂತರ ನಿಮಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ, ಕ್ರೀಡಾ ಕೋಟಾದಲ್ಲಿ ನಿಮಗೆ LSC ಜಾಬ್ ಕೊಟ್ಟಿತ್ತು. ಸೊ ನಿಮ್ಮ ಸಾಧನೆಯ ಮತ್ತೊಂದು ಪರ್ವ ಅಲ್ಲಿ ಸ್ಟಾರ್ಟ್ ಆಯಿತು. ನೀವು ಹೈ ಜಂಪರ್ ಆಗಿದ್ರಿ, ಹೈ ಜಂಪನ್ನು ಕಂಟಿನ್ಯೂ ಮಾಡಿದ್ರಿ, ವಾಲಿಬಾಲ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ್ಯಕ್ಚುಲಿ ನನಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಜಾಬ್ ಸಿಕ್ಕಿದ್ದು ಹೈ ಜಂಪಲ್ಲಿ. ಹೈ ಜಂಪಿಗೆ ಮತ್ತು ಈ ವಾಲಿಬಾಲಿಗೆ ತುಂಬ ಕೋಆರ್ಡಿನೇಷನ್ ಇದೆ. ಹೈ ಜಂಪ್ ಮಾಡುವಾಗಲೇ ನಾವೊಂದು ಟೇಕ್ ಆಫ್ ಮಾಡ್ತೀವಿ. ಅದೇ ನಾನು ವಾಲಿಬಾಲಲ್ಲಿ ಕೂಡ ಅದೇ ಜಂಪಿಂಗ್ ಇದರಲ್ಲಿ ಬರುತ್ತೆ. ಹಾಗೆ ನಾನು ವಾಲಿಬಾಲಿಗೆ ಕೂಡ ಶಿಫ್ಟ್ ಆದೆ. ವಾಲಿಬಾಲಲ್ಲಿ ಯೂನಿವರ್ಸಿಟಿ ಆಡಿದೆ, ಮ್ಯಾಂಗ್ಳೂರು ಯೂನಿವರ್ಸಿಟಿ. ಆ್ಯಕ್ಚುಲಿ ನಂದು ಕಾನ್ಸಂಟ್ರೇಷನ್ ಹೈ ಜಂಪಲ್ಲೇ ಇತ್ತು. ಇದಕ್ಕೆ ಹೈ ಜಂಪಿಗೆ ಸ್ವಲ್ಪ ಅಡ್ವಾಂಟೇಜ್ ಸಿಕ್ಕತ್ತೆ ಅಂತೇಳಿ ನಾನು ವಾಲಿಬಾಲಿಗೆ ಮೂವ್ ಆದೆ. ಅದರಲ್ಲಿ ಸೌತ್ ಝೋನ್ ಟೀಮಿಗೆ ಆಡಿದೆ, LIC ಆಲ್ ಇಂಡಿಯಾ ಟೀಮಿಗೆ ಆಡಿದೆ. ಹಾಗೆ ಅದನ್ನು ಕಂಟಿನ್ಯೂಯೇಷನ್ ಮಾಡ್ಕೊಂಡು ಹೋದೆ. ವಾಲಿಬಾಲ್ ಕೂಡ ಒಳ್ಳೆ ಗೇಮು. ಹೈ ಜಂಪಿಗೆ ಹೇಗೆ ಕೋಆರ್ಡಿನೇಷನ್ ಸಿಗ್ತದೆ ಅಂತೇಳಿ ನಾನು ಅದನ್ನು ಕೂಡ ಕಂಟಿನ್ಯೂ ಮಾಡಿಕೊಂಡು ಅದನ್ನು ಮುಂದುವರಿಸಿ. ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿದ್ದರೆ ವಾಲಿಬಾಲಲ್ಲಿ? ಹೌದೌದು. ಆಗಲೂ ಯೂನಿವರ್ಸಿಟಿಯಲ್ಲಿ ನಾವು ಭುವನೇಂದ್ರ ಕಾಲೇಜ್ ಫಸ್ಟ್ ಟೈಮ್ ನಾವು ಮ್ಯಾಂಗ್ಳೂರು ಯೂನಿವರ್ಸಿಟಿ ನಾವು ಕಪ್ ಹೊಡ್ಕೊಂಡಿದ್ದು. ಅದು ನಿಟ್ಟೆಯಲ್ಲೇ ಆಗಿದ್ದು ಮ್ಯಾಚ್. ಅದರಲ್ಲಿ ಕೂಡ ನಾನು ಕ್ಯಾಪ್ಟನ್ ಆಗಿದೆ. ಅಷ್ಟವರೆಗೆ ಭುವನೇಂದ್ರ ಕಾಲೇಜ್ ವಾಲಿಬಾಲಲ್ಲಿ ಕಪ್ ಹೊಡಿತಾನೆ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಇವರೇ ಎಲೋಷಿಯಸ್, ಇಲ್ಲದೆ ಪುತ್ತೂರಿನವರು, ಇಲ್ಲದ್ರೆ ಗೌರ್ಮೆಂಟ್ ಕಾಲೇಜ್ ಮ್ಯಾಂಗ್ಳೂರು. ಫಸ್ಟ್ ಟೈಮ್ ನಮ್ಮ ಭುವನೇಂದ್ರ ಕಾಲೇಜ್ ಕಪ್ ಇನ್ನೂ ಹೊಡಿಲಿಲ್ಲ. ನಮ್ಮದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಹೌದು. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಯಿತು, ಹೈ ಜಂಪನ್ನು ಮತ್ತು ವಾಲಿಬಾಲನ್ನು? ವಾಲಿಬಾಲನ್ನು ನಾನು ರೆಗ್ಯುಲರ್ ಅಂತೇಳಿ ಅಲ್ಲ, ಹೈ ಜಂಪಿಗೋಸ್ಕರ ನಾನು ವಾಲಿಬಾಲ್ ಆಡ್ತಾಯಿದ್ದೆ. ಮತ್ತು ಹೈ ಜಂಪ್ ಅಂತ ಹೇಳಿದರೆ ಅದು 84ಇಂದ ಸ್ಟಾರ್ಟ್ ಮಾಡಿದೆ ನಂದು ಹೈ ಜಂಪ್ ಇವೆಂಟ್. ಈ ಹೈ ಜಂಪ್ ಅಥ್ಲೆಟಿಕ್ಸ್ ಅಂತೇಳಿದರೆ ಅದನ್ನು ನಿಮಗೆ ಲಾಂಗ್ ಪೀರಿಯಡ್ ಕಂಟಿನ್ಯೂ ಮಾಡಲಿಕ್ಕಾಗಲ್ಲ. ಎನಿ ಇವೆಂಟ್ ಹೈ ಜಂಪ್ ಆಗಲಿ, ಥ್ರೋಸ್ ಆದರೂ ಮಾಡ್ಬೋದು. ಹೈ ಜಂಪು ಮತ್ತು ನೀವು 100 ಮೀಟರ್ಸ್, 200 ಮೀಟರ್ಸ್, ಈ ಥ್ರೋಸ್ ಅನ್ನೋದು ತುಂಬ ವರ್ಷದವರೆಗೆ ಒಂದು 35-40 ವರ್ಷದವರೆಗೆ ಮಾಡ್ತಾಯಿರ್ತಾರೆ.
ಹೈ ಜಂಪ್ ಎಲ್ಲ ಟೆಕ್ನಿಕಲ್ ಇವೆಂಟ್, ಅದು ಪೋಲ್ ವಾಲ್ಟ್ ಅದೆಲ್ಲ ತುಂಬ ಕಷ್ಟ. ಹಾಗಾಗಿ ನಾನು ಸ್ವಲ್ಪ 96, 97ವರೆಗೆ ಮಾಡಿದೆ ಓಪನ್ ನ್ಯಾಷನಲ್ಸ್ ಅದೆಲ್ಲ. ಕಡೆಗೆ ನಾನು ಹೈ ಜಂಪಲ್ಲಿ ಮಾಡ್ಕೊಂಡು ಈಗ LIC ನಮ್ಮದು ಸೌತ್ ಝೋನ್ ಆಲ್ ಇಂಡಿಯಾ ಟೀಮ್ಗೆ ಆಡ್ತಾ ಇದ್ದೇನೆ. ಆದರೆ ಅದು ಕೂಡ ಈಗ ಬ್ರೇಕ್ ಆಗಿದೆ. ನಾನೀಗ ಜಾವ್ಲಿನಿಗೆ ಶಿಫ್ಟ್ ಆಗಿದ್ದೀನಿ. ಸ್ವಲ್ಪ ವೆಯ್ಟ್ ಕೂಡ ಜಾಸ್ತಿ ಆಗಿದೆ, ಬಾಡಿ ವೆಯ್ಟ್ ಎಲ್ಲ. ಹೈ ಜಂಪ್ ಎಲ್ಲ ತುಂಬ ಕಷ್ಟ ಈಗ ಮಾಡೋಕ್ಕೆ. ಹಾಗೆ ನಾನು ಸೌತ್ ಝೋನ್ ರೆಪ್ರೆಸೆಂಟ್ ಮಾಡ್ಕೊಂಡು ಆಲ್ ಇಂಡಿಯಾಕ್ಕೆ ಜಾವ್ಲಿನ್ ಮಾಡ್ತಾ ಇದ್ದೀನಿ. ಹೌದು, ಪ್ರತಿ ಸರ್ತಿ ಕೂಡ LIC ಅನ್ನು ರೆಪ್ರೆಸೆಂಟ್ ಮಾಡಿ ತುಂಬ ಹೆಮ್ಮೆ ಪಡ್ತೀನಿ. ಖಂಡಿತವಾಗಿ ಖುಷಿ ಪಡ್ತೀನಿ. ಖಂಡಿತವಾಗಿ ರಾಷ್ಟ್ರ ಮಟ್ಟದ ಈವೆಂಟ್ಸ್ ಅಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾ ಇದ್ದಾರೆ. ಖಂಡಿತವಾಗಿ ಈಗ ನಾಡ್ದು ಬರುವ ತಿಂಗಳಲ್ಲಿ 18th 21st ಭೋಪಾಲಲ್ಲಿ ನಡೀತಾ ಇದೆ. ಅದಕ್ಕೂ ಈಗ ಸೌತ್ ಝೋನ್ ರೆಪ್ರೆಸೆಂಟ್ ಮಾಡಿಕೊಂಡು ಆಲ್ ಇಂಡಿಯಾ LICಗೆ ಕಾಂಪೀಟ್ ಮಾಡ್ತಾ ಇದ್ದೀನಿ. ಹೌದು. ಸೊ ರಾಷ್ಟ್ರ ಮಟ್ಟವನ್ನು ರೆಪ್ರೆಸೆಂಟ್ ಮಾಡುವಾಗ ಪ್ರೌಡ್ ಫೀಲಿಂಗ್ ಇರ್ತದೆ. ಖಂಡಿತವಾಗಿ ನಾನೊಂದು LIC ಎಂಪ್ಲಾಯ್ ಆಗಿ ನನಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸಿಕ್ತಂಥ ಒಂದು ಜಾಬು, ಅದನ್ನು ಮಾಡುವಾಗ ಎಲ್ಲರೂ ಪುನಃ ಮುಂಚಿನ ಅಥ್ಲೆಟ್ಸ್ ಎಲ್ಲ ಮೀಟ್ ಆಗ್ತಾರೆ. ತುಂಬ ಖುಷಿ ಆಗ್ತದೆ ಅದು. ಸೊ ಭಾರತವನ್ನು ರೆಪ್ರೆಸೆಂಟ್ ಮಾಡೋ ಕ್ಷಣ ಹೇಗಿತ್ತು ಅಂತ ಹೇಳಿ? ಅದು ಅದ್ಭುತ. ನಾನು 1986ರಲ್ಲಿ ಅದು ನಾನು ಸೆಲೆಕ್ಷನ್ ಆಗಿದ್ದು ಡೆಲ್ಲಿಯಲ್ಲಿ. ನನ್ನ ಅಣ್ಣಂದಿರು, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಇವಾಗ ನನ್ನ ಜೊತೆ ಅಧಿಕಾರಿಯವರು ಇದ್ದರು, ಅರ್ಜುನ್ ಅಡ್ಡೆ ಅಂತೇಳಿ ಅವರು ಬಂದಿದ್ದರು. ಮತ್ತು ಪ್ರಸನ್ನ ಅಂತೇಳಿ ಒಬ್ಬರು ಸೆಕ್ರೆಟ್ರಿ ಇದ್ದರು, ಅವರು ಕೂಡ ಬಂದಿದ್ದರು. ನಂದು ಲಾಸ್ಟ್ ಫೈನಲ್ ಸೆಲೆಕ್ಷನ್ ಟ್ರಯಲ್ಸಿಗೆ 2 meters ಕ್ವಾಲಿಫೈಯಿಂಗ್ ಸ್ಟ್ಯಾಂಡರ್ಡ್ ಇತ್ತು. ಆ ಕ್ಷಣ ನಾನು ಕ್ಲಿಯರ್ ಆದ ಕೂಡಲೇ ನಂದು ನಾನು ಏನು ಎಣಿಸಿದ್ದೇನೆ, ನಂದೊಂದು ಇದರಲ್ಲಿ ಇದೊಂದು ಮಾಡಬೇಕು, ಭಾರತವನ್ನು ಪ್ರತಿನಿಧಿಸಬೇಕಂತೇಳಿ, ಅದು ನಿಜವಾಗಿ ಅದೊಂದು ನಂದು ಅದ್ಭುತ ಕ್ಷಣ ಅದು. ಸೊ ಹೈ ಜಂಪಲ್ಲಿ ನಿಮ್ಮ ಅಲ್ಟಿಮೇಟ್ 2.04 ಮೀಟರ್ ಎಲ್ಲಿ ಹಾರಿದಿರೋದನ್ನು? ಅದನ್ನು ಉಜಿರೆಯಲ್ಲಿ ಮಾಡಿದ್ದೀನಿ ನಾನು. ಅದು 1988 ಉಜಿರೆಯಲ್ಲಿ ನಂದು ರೆಕಾರ್ಡ್ ಆಯಿತು 2.04 meters. ಆಗ ಆಲ್ ಇಂಡಿಯಾ ರೆಕಾರ್ಡ್ ಕೂಡ 2.03 ಇತ್ತು. ನಾನು 2.04 ಮ್ಯಾಂಗ್ಳೂರ್ ಯೂನಿವರ್ಸಿಟಿ ರೆಕಾರ್ಡ್ ಮಾಡಿ ಆಲ್ ಇಂಡಿಯಾ ರೆಕಾರ್ಡನ್ನು ಬೀಟ್ ಮಾಡಿದೆ. ಅದು ಕೂಡ ಅದ್ಭುತವಾದ ಒಂದು ನಂದು ಕ್ಷಣ. ಅದು 25 ವರ್ಷ ನಂದು ರೆಕಾರ್ಡ್ ಹಾಗೇನೇ ಇತ್ತು. ಕಡೆಗೆ ಸುಪ್ರೀತ್ ಅಂತೇಳಿ ಅವರೀಗ LICಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ನನ್ನ ರೆಕಾರ್ಡನ್ನು ಬೀಟ್ ಮಾಡಿದರು. ಮತ್ತು ಅದನ್ನು ನನ್ನ ರೆಕಾರ್ಡನ್ನು ಬೀಟ್ ಮಾಡಿದ್ದಕ್ಕೆ ನಾನು ಅವರಿಗೆ 10,000 ಒಂದು ಗಿಫ್ಟಾಗಿ ಕೊಟ್ಟಿದ್ದೆ. ಅದು ಆಳ್ವಾಸ್ ಕಾಲೇಜ್ ಗ್ರೌಂಡಲ್ಲಿ ಅವರು ಮೂಡುಬಿದ್ರೆಯಲ್ಲಿ ಬೀಟ್ ಮಾಡಿ 25 ವರ್ಷ ಆದಮೇಲೆ ರೆಕಾರ್ಡ್ಸನ್ನು ಬೀಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅವರಿಗೆ 25 ವರ್ಷ ನಂತರ. ಅದೇ ನಮ್ಮದು ಸ್ಪೋರ್ಟ್ಸ್ ನೋಡಿ. ನಾನು 1988 ಮಾಡಿದ್ದನ್ನು 2010-11 ಅವರು ಅದನ್ನು ಬ್ರೇಕ್ ಮಾಡಿರಬೇಕು. ಹಾಗಾಗಿ ನಮ್ಮ ಒಂದು ಕ್ರೀಡೆ ಎಷ್ಟು ಹಿಂದಿದೆ ಅಂತೇಳಿ ಎಣಿಸ್ಕೊಳ್ಳಿ. ನಾವು ಅಷ್ಟು ಹಂತಕ್ಕೆ ಬರಬೇಕಾದ್ರೆ ನಾವು ಎಷ್ಟು ಸ್ಟ್ರಗಲ್ ಮಾಡಬೇಕಂತೇಳಿ. ನಾನು ಮಾಡಿದ್ದನ್ನು ರೆಕಾರ್ಡ್ ಮಾಡಲಿಕ್ಕೆ 25 years ತಗೊಳ್ಳುವಾಗ ನಮ್ಮ ಕ್ರೀಡೆ ಎಷ್ಟು ಹಿಂದೆ ಇರ್ಬೋದು. ಅವ್ರು ಮಾಡಿದಂಥ ರೆಕಾರ್ಡ್ ನಿಜವಾಗಿ ಅದು ಅದ್ಭುತ. ಅವರು ಮಾಡಿದ್ದು ಸುಪ್ರೀತ್ ಅವರು. ಆದರೂ ಅಷ್ಟು ಟೈಮ್ ತಗೊಂಡಿದ್ದಾರೆ. ನಮ್ಮದು ಕ್ರೀಡೆ ಹಾಗೆ ನೋಡಬೇಕಾದ್ರೆ ಅದು ಎಷ್ಟು ಹಿಂದಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ನೋಡಿದರೆ. ನಾನು ಹೇಳಿದ್ದೀನಿ ನಿಮ್ಮ ಹತ್ರ, ಫುಡ್ ಡಯಟಿಂಗ್ ಇರ್ಬೋದು. ನಮ್ಮದೊಂದು ಡಾಕ್ಟರ್ಸ್ ಒಂದು ಇಂಜುರಿ ಆದರೆ ಡಾಕ್ಟರ್ಸ್ ಇಲ್ಲ, ನಾವೇ ಮದ್ದು ಮಾಡಿಕೊಳ್ಬೇಕು. ಈಗೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ. ಅಲ್ಲೆಲ್ಲ ನಾವಿರುವಾಗಂತ ಹೇಳುವಂಥದ್ದೊಂದು ವಿಚಾರ ಅದು. ಹಾಗೆ ಏನೂ ಇರಲಿಲ್ಲ. ಸ್ಪೋರ್ಟ್ಸಿನ ಬಗ್ಗೆ ಕೇಳೋದಾದರೆ ನಮ್ಮ ಮನೆಯಲ್ಲಿ ನನಗೆ ಇದು ಎನ್ಕರೇಜ್ ಇತ್ತು. ನಮ್ಮ ಬ್ರದರ್ಸ್ ವಿವೇಕ್ ಅವರು ತುಂಬ ನನಗೆ ಇದು ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಆ್ಯಕ್ಚುಲಿ ಆಗ ನೋಡಬೇಕಾದ್ರೆ ಹೈ ಜಂಪ್ ಇಟ್ಟಿರಲಿಲ್ಲ. ಎಲ್ಲರೂ ಸ್ಯಾಂಡಲ್ಲಿ ಮಾಡ್ತಾಯಿದ್ರು. ನಾನು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಹೈ ಜಂಪ್ ಪಿಟ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಾನೇ. ನನ್ನ ಮನೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಆಗಲೇ ಅದಕ್ಕೆ 30,000 rupees ಆಗಿದೆ. ಫುಲ್ಲು ಫೋಮ್ ಹಾಕ್ಕೊಂಡು ಅದು ನನ್ನ ತಂದೆಯವರು ನನ್ನ ತಾಯಿಯವರ ಇದರಿಂದ ನನಗೆ ಅದು ಸಿಕ್ಕಿತ್ತು. ಹಾಗೆ ಇಷ್ಟು ಇಂಪ್ರೂವ್ ಮಾಡಲಿಕ್ಕೂ ಸಾಧ್ಯ ಆಯಿತು ನನಗೆ. ಹೌದು, ಕ್ರೀಡಾಕೂಟದಲ್ಲಿ ನಿಮಗೆ ಪದಕಗಳು ಮಾತ್ರ ಸಿಗ್ತಾ ಇದ್ದದಲ್ಲ, ಅಪ್ಸರಾ ಕಟ್ಟಲಂತ ಅದ್ಭುತವಾಗಿರ್ತಕ್ಕಂಥ ಕ್ರೀಡಾಪಟುವನ್ನೇ ಮದುವೆ ಆದರೆ ನೀವು. ಖಂಡಿತ. ಅವಳು ಕೂಡ ನಮ್ಮದು 1995 ನಮ್ಮ ವಿವಾಹ ಆಯಿತು. ನಮಗೆ ಮ್ಯಾರೇಜ್ 1995. 1992 ಅವಳು ಕೂಡ LICಗೆ ಜಾಯ್ನ್ ಆದಳು. ಅವಳಿಗೆ ಕೂಡ ಸ್ಪೋರ್ಟ್ಸ್ ಕೋಟಾದಲ್ಲಿ ಜಾಬ್ ಆಯಿತು. ನಾವು ಯಾವುದೋ ಒಂದು ಆಲ್ ಇಂಡಿಯಾ ಮೀಟಿಗೆ ಹೋಗ್ತಾ ಇರುವಾಗ ನಾವು ಟ್ರೈನಲ್ಲಿ ಒಟ್ಟಿಗೆ ಹೋಗ್ತಾ ಇದ್ದೆವು. ನಮ್ಮ ಟೀಮ್ LIC ಟೀಮ್ ಒಟ್ಟಿಗೆ ಹೋಗ್ತಾಯಿತ್ತು. ಮತ್ತು ಸ್ಪೋರ್ಟ್ಸಲ್ಲಿ ಈ ಅಫೇರ್ ಆಗೋದು ಸ್ವಲ್ಪ ಜಾಸ್ತಿ. ಹಾಗೆ ಏನೋ ನನ್ನ ಮೇಲೆ ಖುಷಿಯಾಯಿತು, ನನಗೂ ಅವಳ ಮೇಲೆ ಖುಷಿಯಾಯಿತು. ಮತ್ತು ಮನೆಯವರಿಗೆ ನಾನು ಹೇಳಿದೆ ಈ ಥರ ಇದೆ ಅಂತೇಳಿ. ಮನೆಯವರು ಯಾರೂ ಅಬ್ಜೆಕ್ಷನ್ ಏನು ಮಾಡಿಲ್ಲ. 1995 ನಮ್ಮದು ಮ್ಯಾರೇಜ್ ಕೂಡ ಆಯಿತು. ಅವಳು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾಳೆ, ಏಷ್ಯನ್ ಸಿಲ್ವರ್ ಮೆಡಲಿಸ್ಟ್, ನ್ಯಾಷನಲ್ಸ್ 3 times ಅವಳು ಗೋಲ್ಡು. ಪೂನಾ ನ್ಯಾಷನಲ್ಸಲ್ಲಿ 3 ಮೆಡ್ಲ್ ತೊಗೊಂಡಿದ್ದಾಳೆ. 400 meters, 400 hurdles, ರಿಲೇ. ಇವನ್ ಶೈನಿ ಅಬ್ರಾಮ್ನನ್ನು ಕೂಡ
ಶೈನಿ ಅಬ್ರಾಮ್ ಇಂಡಿಯಾದಲ್ಲಿ ಬೆಸ್ಟ್ ವುಮನ್ ರೇಸರ್ ಅವಳು 400 ಮೀಟರ್ಸ್, ಅವಳನ್ನು ಕೂಡ ಬೀಟ್ ಮಾಡಿದ್ದಾಳೆ ರಿಲೇಯಲ್ಲಿ. ಹಾಗೆ ನಮಗೆ 1995 ಮ್ಯಾರೇಜ್ ಆಯಿತು. ಇವತ್ತು ನಾವು ಎಲ್ಲಿ ಹುಡುಕಿದ್ರು ಕೂಡ ಅಂತಾರಾಷ್ಟ್ರೀಯ ಒಂದು ದಂಪತಿಗಳು, ಅಂತಾರಾಷ್ಟ್ರೀಯ ಅವಳಿಗೆ ಏಕಲವ್ಯ ಅವಾರ್ಡ್ ಕೂಡ ಬಂತು 1997 ಅಂತಾರಾಷ್ಟ್ರೀಯ ಕಪಲ್ಸ್ಗಳು ಬಹಳ ಅದ್ಭುತ ಅಂತ ಭಾವಿಸ್ಕೊಳ್ಳುವಂಥದ್ದು. ತುಂಬ ಪ್ರೀತಿ ಮಾಡ್ತೀರಿ ಹೆಂಡತಿಯನ್ನು. ಖಂಡಿತವಾಗಿ. ಹೌದು. ಸೊ ಈ ರೀತಿ ಬೆಳೀತಾ ಇರುವಾಗ ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಕನಸುಗಳು ಕಟ್ಟಲಿಕ್ಕೆ ಸ್ಟಾರ್ಟ್ ಆಯಿತು. ನಿಮ್ಮ ಆಸಕ್ತಿಗಳು ಸ್ವಲ್ಪ ಹೊರಗೆ ಬಂತು. ಸಿನಿಮಾ ರಂಗದಲ್ಲಿ ಅಭಿನಯಿಸುವಂಥ ಅವಕಾಶಗಳು ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಿಮ್ಮ ಫಿಟ್ನೆಸ್ ಕೂಡ ಕಾರಣ ಅಂತ ಹೇಳಿ ಇವತ್ತು ನಿಮ್ಮ ನೋಡುವಾಗ ಯೂತ್ ಬಹಳ ಜುಮ್ ಅಂತ ಭಾವಿಸ್ಕೊಳ್ತಾರೆ. ಈ ಫಿಟ್ನೆಸ್ಸನ್ನು ಹೇಗೆ ನಿಮ್ಗೆ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಯೂತ್ ಕೇಳೋ ಪ್ರಶ್ನೆ ಇದು. ನನಗೆ ಆ್ಯಕ್ಚುಲಿ ಈ ಫಿಟ್ನೆಸ್ ಅಂತ ಹೇಳೋದು ನನ್ನದೊಂದು ರಕ್ತಗತವಾಗಿ ಬಂದದಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನನಗೆ ಈ ಫುಡ್ ತಗೊಳ್ಳುವಾಗಲಿ ಅಥವಾ ನಂದು ಎಕ್ಸಸೈಸಲ್ಲಿ ಆಗಿ ಇದು ಸಾಧಾರಣ ನಂದು ಯಂಗ್ ಏಜಲ್ಲೇ ಬಂದಂಥದ್ದು. ಒಂದು 15-16 ಇಯರ್ಸಲ್ಲೇ ನನಗೆ ಬಂದಿದೆ. ನನಗೆ ಫಿಸಿಕನ್ನು ಹೀಗೆ ಇಟ್ಕೊಳ್ಬೇಕು, ನಂದು ಫುಡ್ ಡಯಟಿಂಗ್ ಹೀಗೆ ಆಗಬೇಕಂತೇಳಿ. ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಹಾಗೆಯೇ ಈಗಲೂ ಕೂಡ ಅಷ್ಟೇ ಫಿಟ್ನೆಸ್ಸನ್ನು ಮಾಡಿಕೊಂಡು ವರ್ಕೌಟ್ ಮಾಡ್ತೀನಿ. ದಿವಸಕ್ಕೆ ಈಗಲೂ ಒಂದು 2.5 hours ನಾನು ಜಿಮ್ ವರ್ಕೌಟ್ ಮಾಡ್ತೇನೆ. ಕೆಲವು ಟೈಮಲ್ಲಿ ಈಗ ನಮ್ಮದು ಹೋಟ್ಲ್ ಓಪನ್ ಆಯಿತು, ಕಟೀಲ್ ಇಂಟರ್ನ್ಯಾಷನಲ್ ಹೋಟೆಲ್, ಕಾರ್ಕಳದಲ್ಲಿ 3 ಸ್ಟಾರ್ ಹೋಟೆಲ್. ಸ್ವಿಮ್ಮಿಂಗ್ ಪೂಲ್ ಇದೆ, ಕೆಲಸದಲ್ಲಿ ಸ್ವಿಮ್ಮಿಂಗ್ ಮಾಡ್ತೀನಿ. ಫುಡ್ ಬಗ್ಗೆ ನಾನು ತುಂಬ ವೆರಿ ಪರ್ಟಿಕ್ಯುಲರ್. ಇವನ್ ಆ್ಯಕ್ಚುಲಿ ನಾನು ಬೆಳಿಗ್ಗೆ ಎದ್ಕೊಂಡು 8 o'clock ನನಗೆ ಬ್ರೇಕ್ಫಾಸ್ಟ್ ಆಗಬೇಕು. ನಾನು ಔಟ್ಸೈಡ್ ಫುಡ್ ತಿನ್ನೋದು ತುಂಬ ಕಮ್ಮಿ. ಬ್ರೇಕ್ಫಾಸ್ಟಲ್ಲಿ ದೋಸೆ ಇಡ್ಲಿ ಅಪ್ಸರ ಮಾಡ್ತಾಳೆ, ಅದರೊಟ್ಟಿಗೆ ನನಗೆ ಮಾತ್ರ ಚಟ್ನಿ ಒಂದಾಗಲ್ಲ. ನಾನು ಏನು ತಿಂದರೂ ನಂದು ಫಿಶ್ ಐಟಮ್ ಬೇಕೇ. ಅದರಲ್ಲಿ ಸ್ಪೆಷಲಿ ಸ್ಯಾಡಿನ್ ಅಂತೇಳಿ ಬೂತಾಯಿ ಅಂತ ಹೇಳ್ತಾರೆ, ಮತ್ತು ಮ್ಯಾಕ್ರಿನ್ ಅದು ಬಂಗಡೆ, ಅದು 2 ಪದಾರ್ಥ ಇದ್ದರೆ ನನಗೆ ತುಂಬ ಖುಷಿ. ಇವನ್ ಆಫ್ಟರ್ನೂನ್ ಕೂಡ ಹಾಗೆ ನನಗೆ ರೈಸ್ ಫಿಶ್. ಈವ್ನಿಂಗ್ ನಂದು ಆಫ್ಟರ್ನೂನ್ 12 o'clock ಲಂಚ್ ಆಗುತ್ತೆ. ಈವ್ನಿಂಗ್ 6:30-7 ಒಳಗೆ ನಾನು ಲಂಚ್ ಮುಗಿಸ್ತೇನೆ. ಔಟ್ಸೈಡಲ್ಲಿ ತುಂಬ ಕಮ್ಮಿ. ಇವನ್ ಫಂಕ್ಷನಿಗೆ ಹೋದರೂ ಕೂಡ ನಾನು ಮನೆಯಲ್ಲಿ ಊಟ ಮಾಡ್ಕೊಂಡು ಫಂಕ್ಷನಿಗೆ ಹೋಗ್ತೀನಿ. ಈಗ ಯಾರು ನನಗೆ ಕೇಳಲ್ಲ ಫಂಕ್ಷನಲ್ಲಿ, ರೋಹಿತ್ ನೀವು ಊಟ ಮಾಡ್ಕೊಂಡು ಹೋಗಿ ಅಂತೇಳಿ. ಅವ್ರಿಗೆ ಗೊತ್ತಿದೆ ನಾನು ಮನೆಯಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ಅಂದರೆ. ಆಗ ಅವರಿಗೆ ಹೇಳ್ತೀನಿ ನಾನು, ನೀವೇನು ಬೇಸರ ಮಾಡಬೇಡಿ, ನಂದು ಫುಡ್ ಬಗ್ಗೆ ನೀವೇನು ಇದು ಮಾಡ್ಕೊಳ್ಬೇಡಿ, ನಾನು ಮನೆಯಲ್ಲೇ 2.5 ಗಂಟೆ ವರ್ಕೌಟ್ಸ್ ಮಾಡ್ತೀರಿ ಜಿಮ್ಮಲ್ಲಿ. ಯಾವ ರೀತಿ ವರ್ಕೌಟ್ಸ್ ಮಾಡ್ತೀರಿ? ನಾನು ನನ್ನ ಕ್ರೀಡಾ ಕ್ಷೇತ್ರದಲ್ಲಿ ನಾನಿರುವಾಗ ನಂದು ವರ್ಕೌಟ್ಸ್ ತುಂಬ ಡಿಫ್ರೆಂಟ್ ಇತ್ತು. ಒಂದು ದಿವಸ ವೆಯ್ಟ್ ಟ್ರೈನಿಂಗ್ ಇತ್ತು, ಇನ್ನೊಂದು ದಿವಸ ಸ್ಪ್ರಿಂಟ್, ಇನ್ನೊಂದು ದಿವಸ ಬೌಂಡಿಂಗ್ ಎಕ್ಸಸೈಸ್, ಹೈ ಜಂಪಲ್ಲಿ ನಾನು ಪ್ರೊಫೆಷನಲ್ ಆಗಿರುವಾಗ. ಈಗ ಅಂತೇಳಿದರೆ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಜಿಮ್ಮಲ್ಲೇ ಇದು ಮಾಡ್ತೀನಿ. ಯಾಕಂತೇಳಿದರೆ ಈಗ ನಂದು ಸೀರಿಯಲ್ ಬರ್ತಾಯಿದೆ ಕೋಟಿ ಚೆನ್ನೈ, ಅದರಲ್ಲಿ ಚೆನ್ನೈನ ಪಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಫಿಟ್ನೆಸ್ ಬೇಕು. ಯಾಕಂತೇಳಿದರೆ ಅಲ್ಲಿ ಚೆನ್ನೈನ ರೋಲಲ್ಲಿ ಯಾವುದು ಬಿಗಿನಿಂಗಿಂದ ಎಂಡ್ವರೆಗೆ ನಾವು ಕಚ್ಚಾ ಉಡಲಿಕ್ಕೆ, ಅದರಲ್ಲಿ ಅಪ್ಪರ್ ಇದಕ್ಕೆ ನಾವು ಏನು ಶರ್ಟ್ ಎಲ್ಲ ಯಾವುದೇ ಇದೊಂದು ವಸ್ತ್ರವನ್ನು ಹಾಕಲಿಕ್ಕಿಲ್ಲ. ಹಾಗಾಗಿ ಎಲ್ಲರೂ ನೋಡುವಾಗ ಏನು ಇವ್ರದ್ದು ಫಿಸಿಕ್ ಈ ಥರ ಅಂತೇಳಿ ಇದಾಗಬಾರ್ದು ಅಂತ ಈ ವರ್ಕೌಟ್ಸನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೇನೆ. 51 ವರ್ಷ ಆಯಿತು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿ. ಅದೇ ನೀವೀಗ ನಂದು ಏಜ್ ಕೂಡ ಹೇಳಿಬಿಟ್ರಿ. ಇಲ್ಲಿ ಹೆಂಗಸರಿಗೆ ಕೇಳುವಾಗ ನಿಮ್ಮದು ಸಂಬಳ ಎಷ್ಟು ಕೇಳಬಾರ್ದಂತೆ, ಗಂಡಸರಿಗೆ ನಮ್ಮ ಏಜ್ ಕೇಳಬಾರ್ದಂತೆ. ಎಲ್ಲರೂ ಕೇಳುವಾಗ ನನಗೆ 51 ವರ್ಷ ಅಂತೇಳಿ ಯಾರು ಹೇಳಲ್ಲ. ನಾನು ಜಸ್ಟ್ ಮೊನ್ನೆ November 4th 50 ಕ್ರಾಸ್ ಆಯಿತು. ಈಗ 51 ರನ್ನಿಂಗ್. ಅದು ಜಸ್ಟ್ ಬಿಕಾಸ್ ಆಫ್ ಮೈ ಫುಡ್. ಅದರಲ್ಲಿ ಸ್ಪೆಷಲ್ ಸ್ಯಾಡಿನ್ ಆ್ಯಂಡ್ ಮ್ಯಾಕ್ರಿನ್, ಬೂತಾಯಿ ಮತ್ತು ಬಂಗುಡೆ, ಅದನ್ನು ನಂದು ಎವ್ರಿ ಡೇ 365 ಡೇಸಲ್ಲಿ ನಾನು 300 ಡೇಸ್ ತಿಂತೀನಿ. ಅವಳು ನನ್ನ ವೈಫ್ ಅದನ್ನು ಅಪ್ಸರ ಇದರಲ್ಲಿ ಮಡಿಕೆಯಲ್ಲಿ ಮಾಡ್ತಾಳೆ. ಅದು ಇವತ್ತು ಮಾಡಿದರೆ ಒಂದು 3 ದಿವಸ ಬರುತ್ತೆ. ತುಂಬ ಟೇಸ್ಟ್ ಇರುತ್ತೆ ಅದು. ಹಾಗೆ ನಂದು ಫುಡ್ ಈಸ್ ಮೇಯ್ನ್ ಥಿಂಗ್ ಈಸ್, ಮತ್ತು ಆಯಿಲಿ ಫುಡ್ ಕಮ್ಮಿ. ನಾನು ನಾನ್ ಆಲ್ಕೋಹಾಲು ನಾನು ಸ್ಮೋಕು ಮಾಡಲ್ಲ. ನಂದು ಫಿಟ್ನೆಸ್ ಬಗ್ಗೆ ಅಂತೇಳಿ ಅದೇ. ಒಬ್ಬ ಕ್ರೀಡಾಪಟುವಾಗಿ ತುಂಬ ಬೆಳೆಯುವಂಥ ಕನಸುಗಳನ್ನು ಕಾಣ್ತಾ ಎತ್ತರಕ್ಕೆ ಹೋಗುವಾಗ ನಿಮಗೆ ಸಿನಿಮಾದ ಬಗ್ಗೆ ಅಭಿನಯಿಸುವಂಥ ಒಂದು ಕ್ರೇಜ್ ಸ್ಟಾರ್ಟ್ ಆಯಿತು. ಅವಕಾಶಗಳು ನಿಮ್ಮ ಕಾಲು ಬುಡಕ್ಕೆ ಬಂತು. ಆಶ್ಚರ್ಯ ಆಗುತ್ತೆ ನನಗೆ. ಬಹಳ ಸಣ್ಣ ವಯಸ್ಸಲ್ಲೊಮ್ಮೆ ಸಿನಿಮಾದಲ್ಲಿ ಅಭಿನಯ ಮಾಡಿದ್ರಂತೆ. ಯಾರಿಗೆ ಗೊತ್ತಿಲ್ಲ ಅದು? ಖಂಡಿತವಾಗಿ ಯಾರಿಗೂ ಗೊತ್ತಿಲ್ಲ. ನನ್ನ ಏಜ್ ಆಫ್ 9 ಇಯರ್ಸ್ ಇರ್ಬೋದು. ಸಾವಿರಡೊರ್ತಿ ಸಾವಿತ್ರಿ ಅಂತೇಳಿ ನಮ್ಮ ಕಟೀಲ್ ಮನೆಯಲ್ಲೇ ಶೂಟಿಂಗ್ ಆಗಿದ್ದದು. ಅದರ ರೀತಿ ಲೀಲಾವತಿಯವರು ಲೀಡಿಂಗ್ ರೋಲ್ ಮಾಡಿದರು. KN ಟೈಲರ್ ಅವರ ತಾಯಿಯ ರೋಲು. KN ಟೈಲರ್ ಅವರ ಪಿಕ್ಚರ್ ಅದು ಸಾವಿರಡೊರ್ತಿ. ನಮ್ಮ ಮನೆಯಲ್ಲೇ ಒಂದು 4-5 ದಿವಸ ಶೂಟಿಂಗ್ ಆಯಿತು. ಅದರಲ್ಲಿ ಲೀಲಾವತಿಯವರಿಗೆ 3 ಜನ ಮಕ್ಕಳು. ಅದರಲ್ಲಿ ಒಂದು ಸಣ್ಣ
ಒಂದು ರೋಲಲ್ಲಿ ನಾನು ಮಾಡಿದ್ದು. ಅದು ಇಲ್ಲಿ ಇಷ್ಟರವರೆಗೆ ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಬಾಲನಟನಾಗಿ ನನ್ನ ಮೊದಲನೇ ಪಿಕ್ಚರ್ ಅಂತ ಹೇಳಿದರೆ 1002 ಹೊರ್ತಿ ಸಾವಿತ್ರಿ. ಆಮೇಲೆ ನಾನು ಕ್ರೀಡಾರಂಗಕ್ಕೆ ಬಂದೆ. ನಾನು ಈ ಕಲಾವಿದನಾಗಿ ನಾನು ಅದಕ್ಕೆ ಏನು ತಲೆನೇ ಹಾಕಲಿಲ್ಲ. ಆಮೇಲೆ ಮೇಜರಾಗಿ ನನಗೆ ಬಂದಿದ್ದು 2007 ಬಣ್ಣದ ಕೊಡೆ. ಹರೀಶ್ ಬೆಳ್ಳಾಲ್ ಅಂತೇಳಿ ಅವರು ನಿರ್ಮಾಪಕರು. ಅವರು ನನಗೇನೋ ಒಂದು ತುಂಬ ಕ್ಲೋಸ್ ಆಗಿದ್ದರು, ಬ್ಯಾಂಗ್ಳೂರು ಹೋಗೋ ಪರಿಚಯ ಆಗಿ. ನಾನೊಂದಿಗೆ ಪ್ರೊಡ್ಯೂಸ್ ಮಾಡ್ತಿದ್ದೆ, ನೀವು ಆ ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಹೇಳಿ ಲೀಡಿಂಗ್ ರೋಲ್ ಮಾಡಿದೆ. ಆ ಮೊದಲನೇ ಪಿಕ್ಚರಿಗೆ ಅದು ಬಾಕ್ಸ್ ಆಫೀಸಲ್ಲಿ ಹಿಟ್ ಆಗೋದಲ್ಲಿದ್ದರೂ ಕೂಡ ಮೊದಲನೇ ಪಿಕ್ಚರಿಗೆ ಬಾಲನಟಿಯಾಗಿ ಸುಹಾಸಿನಿಗೆ ಸ್ಟೇಟ್ ಅವಾರ್ಡ್ ಬಂತು. ಅದು ತುಂಬ ಖುಷಿ ತರುವಂಥದ್ದು ವಿಷಯ. ಹಾಗೆ ಇಮಿಡಿಯೇಟ್ ನನಗೆ ಇನ್ನೊಂದು ಪಿಕ್ಚರಿಗೆ ಆಫರ್ ಬಂತು. ನಾಗತಿಹಳ್ಳಿಯವರ ಚಂದ್ರಶೇಖರ್ ಅವರ, ನನ್ನ ಫ್ಯಾಮಿಲಿಯವರ ಬ್ರದರ್ಸ್ ಅವರ ಹತ್ರ ಕೇಳಿಕೊಂಡು ಅವ್ರು ಹೇಳಿದ್ದು ನಾಗತಿಹಳ್ಳಿ ಅವರ ಪಿಕ್ಚರ್ ಆದರೆ ನೀವು ರಿಫ್ಯೂಸ್ ಮಾಡಲಿಕ್ಕೆ ಹೋಗಬೇಡ, ಅವ್ರದ್ದು ಏನು ರೋಲ್ ಇದು ಮಾಡ್ಕೊಳ್ಳಂತೇಳಿ. ಅವರು ಆಳ್ವಾಸ್ ವಿರಾಸತಿಗೆ ಬರುವಾಗ ನನಗೆ ಭೇಟಿಯಾದರು. ನಂದು ಬಾಡಿ ಸ್ಟ್ರಕ್ಚರನ್ನು ನೋಡಿಕೊಂಡು ನೀವೊಂದು ನನ್ನ ಮೂವಿಯಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡ್ಬೋದು ಅಂತ ಕೇಳಿದರು. ಖಂಡಿತ ನೀವು ಅವಕಾಶ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದೆ. ಹಾಗೆ ಅದರಲ್ಲಿ ಕೂಡ ಬ್ರೇಕಿಂಗ್ ನ್ಯೂಸ್ ತುಂಬ ಸಲ ಅದು ಟಿ ವಿಯಲ್ಲಿ ರಿಲೇ ಮಾಡಿದರು. ಆ ಮೂವಿಯನ್ನು ಥಿಯೇಟ್ರಲ್ಲಿ ಕೂಡ ರಿಲೀಸ್ ಆಗಿತ್ತು. ಹೌದು ಸ್ನೇಹಿತರೆ, ಒಬ್ಬ ಕ್ರೀಡಾಪಟುವಿನ ಯಾತ್ರೆ ಮುಂದುವರಿತಾ ಇದೆ. ಅವರು ಸಿನಿಮಾ ರಂಗದ ಕಡೆ ಹೊರಳ್ತಾರೆ, ಸಿನಿಮಾದಲ್ಲಿ ಅಭಿನಯ ಮಾಡ್ತಾರೆ, ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಒಬ್ಬ ಉದ್ಯಮಿಯಾಗಿ ಅರಳುತ್ತಾರೆ. ಅವರ ಫ್ಯಾಮಿಲಿ ಅದ್ಭುತವಾಗಿರ್ತಕ್ಕಂತಹ ಪ್ರೀತಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರ ತಂದೆ ಬಹಳ ದೊಡ್ಡ ಕನಸನ್ನು ಅವರು ಈಡೇರಿಸಿದ್ದಾರೆ. ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಈ ರೀತಿ ಸ್ನೇಹಿತರೆ ಅನಾವರಣಗೊಳ್ತಾ ಹೋಗ್ತಾರೆ. ಒಂದು ಬ್ರೇಕ್ ತಗೋತಾನೆ. ಬ್ರೇಕ್ ನಂತರ ಮತ್ತಷ್ಟು ಮಾತುಕತೆ ಬಾಕಿ ಇದೆ. ರೋಹಿತ್ ಕುಮಾರ್ ಕಟೀಲ್ ಮಾತಾಡ್ತಾರೆ. ಸ್ನೇಹಿತರ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ವಾರಕ್ಕೊಂದು ಸಾಧಕರನ್ನು ಪರಿಚಯಿಸುವಂಥ ವಿಶೇಷವಾದ ಕಾರ್ಯಕ್ರಮ. ಆಕಾಶ ಮಿತಿ ಅಂತ ಹೇಳುವಂಥ ವಿಶೇಷವಾದ ಕ್ಯಾನ್ವಾಸ್ನ ಕಾರ್ಯಕ್ರಮ. ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಇವತ್ತು ಅನಾವರಣಗೊಳ್ತಾ ಇದ್ದಾರೆ. ನಮ್ಮ ನಾಡು ಕಂಡ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕ್ರೀಡಾಪಟು, ವಿಶೇಷವಾಗಿ ಹೈ ಜಂಪಲ್ಲಿ ಅವರು ಭಾರತವನ್ನು ರೆಪ್ರೆಸೆಂಟ್ ಮಾಡತಕ್ಕಂಥ ಮೊತ್ತ ಮೊದಲ ಕ್ರೀಡಾಪಟು ಅಂತ ಹೇಳೋದು ಅವರ ಹೆಮ್ಮೆಯ ಒಂದು ಗರಿ ಅಂತ ಭಾವಿಸ್ಕೊಳ್ತೇನೆ. ಅವರನ್ನು ಖಂಡಿತವಾಗಿ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ರೋಹಿತ್ ಕುಮಾರ್ ಕಟೀಲ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸಿನಿಮಾದಲ್ಲಿ ಅಭಿನಯಿಸುವಂತಹ ಒಂದು ಅದ್ಭುತವಾದ ಕ್ರೇಜ್ ಸ್ಟಾರ್ಟ್ ಆಯಿತು. 2 ಅವಕಾಶ ನಿಮ್ಮನ್ನು ಅರಸ್ಕೊಂಡ್ಬಂತು. ನಿಮ್ಮ ಫಿಸಿಕ್ಗೆ ಸೂಟ್ ಆಗುವಂಥ ಪಾತ್ರವನ್ನು ಮಾಡಿದ್ರಿ. ಬ್ರೇಕಿಂಗ್ ನ್ಯೂಸಲ್ಲಿ ನಿಮಗೆ ಇನ್ಸ್ಪೆಕ್ಟರ್ ಪಾತ್ರ ಸಿಕ್ಕಿತ್ತು. ನೀವು ತುಂಬ ಇಷ್ಟಪಡುವಂಥ ಬಣ್ಣದ ಕೊಡೆ ತುಂಬ ರೋಚಕ ಸಿನಿಮಾ. ಅದು ಅದರ ಒಂದು ದೃಶ್ಯ ನಿಮಗೆ ತೋರಿಸ್ಬೇಕು ಅಂತ ನನಗೆ ಆಸೆ ಇದೆ. ದೃಶ್ಯ ಬರ್ತಾ ಇದೆ, ಮತ್ತೆ ಅದರ ಬಗ್ಗೆ ಮಾತಾಡೋಣ. ಒಬ್ಬ ನಟನಾಗಿ ಅರಳಬೇಕು ಅಂತ ಅದರ ತರಬೇತಿ ಬೇಕು ಅಂತ ಹೇಳ್ತಾರೆ. ತರಬೇತಿ ಇತ್ತ ನಿಮ್ಗೇನಾದರೂ ಅಭಿನಯ ಮಾಡಲಿಕ್ಕೆ ಅಂತ ಹೇಳಿ? ಅಭಿನಯ ಆ್ಯಕ್ಚುಲಿ ನಾನು ತರಬೇತಿಯನ್ನು ಮಾಡಿಕೊಂಡು ಬಂದದಂತಲ್ಲ. ಈ ಅಭಿನಯ ಅಂತ ಹೇಳೋದು ಒಂದು ಫ್ಯಾಮಿಲಿಯಲ್ಲಿ ಅದರದ್ದು ಏನಾದರೂ ಒಂದೊಂದು ಟ್ರೀ ಅಂತ ಹೇಳಿದ್ರೆ ಬೇಕು. ಸುನಿಲ್ ಅಂತೇಳಿದರೆ ನನ್ನ ಫಸ್ಟ್ ಕಸಿನ್, ನನ್ನ ತಂದೆದ್ದು ತಮ್ಮನ ಮಗ. ಅವನು ಚಿತ್ರದಲ್ಲಿ ಭಾಳಷ್ಟು ಮಿಂಚಿದ್ದಾನೆ. ಆ ರಕ್ತಗತವಾಗಿ ಬಂದಂಥದ್ದು ಒಂದು ಸ್ವಲ್ಪ ಆದರೂ ಇರ್ತದೆ. ಹಾಗೆ ನನ್ನ ಬ್ರದರ್ ಭರತ್ ಕಟೀಲ್, ಅವನು ಕೂಡ ಕಾಲೇಜಲ್ಲಿ ಕಾಲೇಜ್ ಡೇಸಲ್ಲಿ ಇರುವಾಗ ಭಾಳಷ್ಟು ನಟನೆಯನ್ನು ಮಾಡಿದ್ದಾನೆ. ಹಾಗೆ ನನ್ನ ತಂಗಿ ಶ್ರುತಿ,
ಅವಳು ಭರತನಾಟ್ಯ ಅರಂಗೇಟ್ರ ಮಾಡಿದ್ದಾಳೆ. ಅವಳದು ಶುರುಯಿದ್ದು ಮಾಸ್ಟರ್ ವಿಠಲ್ ಅಂತೇಳಿ ಅವರು ರೀಸೆಂಟ್ಲಿಯಾಗಿ ಅವರು ದಿವಂಗತರಾದರು. ಹಾಗೆ ಅವಳ ಮೇಜರ್ ಅವಳದು ಮಾಸ್ಟರ್ ಅಂತೇಳಿ ಅವರ ಕಾರ್ಕಳದ ನಮ್ಮ ಮನೆಯಲ್ಲೇ ಬಂದಿದ್ದರು ಅವರು, ರಾಜರತ್ನಂ ಪಿಳ್ಳೆ ಅಂತೇಳಿ. ಅವರು ಡ್ಯಾನ್ಸ್ ಅಕಾಡೆಮಿ ಅವ್ರದ್ದು ಕೇರಳದಲ್ಲಿತ್ತು. ಅವರು ಭಾರತ ಸೌತ್ ಇಂಡಿಯಾದ ಟಾಪ್ ಡಾನ್ಸರ್ಸಿಗೆ ಎಲ್ರಿಗೂ ಇವನ್ ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ಡಾನ್ಸರ್ ಇದ್ದರು, ಅವರಿಗೆ ಕೂಡ ಕಲಿಸಿದಂಥ ಒಂದು ಮಾಸ್ಟರ್ ಅವರು. ಅವರೊಟ್ಟಿಗೆ ಇವಳು ಭರತನಾಟ್ಯವನ್ನು ಇದು ಮಾಡಿಕೊಂಡು ಅರಂಗೇಟ್ರಮನ್ನು ಮಾಡಿದ್ದಾಳೆ. ಹಾಗೆ ನಮಗೆ ಒಂದು ಕಲಾವಿದನ ಒಂದು ಆ ಬ್ಲಡ್ಡು ಒಂದು ನಮ್ಮ ಪ್ರತಿಯೊಂದು ವ್ಯಕ್ತಿಯಲ್ಲಿರೋದು. ನನಗೆ ಶುಭಾ ಪೂಂಜಾ ಕೂಡ ನಿಮ್ಮ ಕಸಿನ್. ಶುಭಾ ಪೂಂಜಾ ಕೂಡ ನಂದು ಫಸ್ಟ್ ಕಸಿನ್. ಹಾಗೆ ಎಲ್ಲರ ನಮ್ಮದು ಒಂದು ಫ್ಯಾಮಿಲಿಯಲ್ಲಿ ಅಂಥದ್ದು ಒಂದು ಬ್ಲಡ್ ಇರೋದ್ರಿಂದ ನನಗೇನು ಆ್ಯಕ್ಟಿಂಗ್ ಮಾಡಲಿಕ್ಕೆ ಕಷ್ಟ ಆಗಲಿಲ್ಲ. ಸೊ ಬಾಲ್ಯದಲ್ಲಿ ನಾನು ನೋಡಿದ್ದೇನೆ ನಿಮಗೆ ತುಂಬ ಸಿಟ್ಟಿರ್ತಕ್ಕಂಥದ್ದನ್ನು ಅವಡುಗಚ್ಚುತ್ತಾ ಇದ್ರಿ, ಸಿಟ್ಟು ಜಾಸ್ತಿ ನಿಮಗೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಚೆನ್ನೈನ ಪಾತ್ರ ಸಿಕ್ಕಿತ್ತು. ಸಿಕ್ಕಿತ್ತು ಆ ಪಾತ್ರ ಅಂತ ಹೇಳಿ. ಖಂಡಿತವಾಗಿ ಅವರು ಚೆಲ್ಲಡ್ಕ ಚಂದ್ರ ಸಾಳು ಅವರು ಅದರ ಡೈರೆಕ್ಟರ್, ಅದು ಅಶೋಕ್ ಸುವರ್ಣ ಅವರು ಪ್ರೊಡ್ಯೂಸರ್. ಕೋಟಿ ಚೆನ್ನೈ ಆಗಿದ್ದು 40 ವರ್ಷಗಳನ್ನು 39-40 ವರ್ಷದ ಮುಂಚೆ ಪಿಕ್ಚರ್ ತೆಗೆದಿದ್ರು ಅವರ ಅಶೋಕ್ ಸುವರ್ಣ ಅವರ ತಂದೆ ಮುದ್ದು ಸುವರ್ಣ ಅವರು. ಈಗ ಅವರು ಅಶೋಕ್ ಸುವರ್ಣ ಅವರು ಧಾರಾವಾಹಿಯನ್ನು ತೆಗಿತಾ ಇದ್ದಾರೆ. ಅದೇ ಡೈರೆಕ್ಟ್ರ್ ನನಗೇನು ಅವರಷ್ಟು ಪರಿಚಿತರ ಡೈರೆಕ್ಟ್ರ್ ಅಲ್ಲ. ಅವರಿಗೆ ಯಾರು ಹೇಳಿದ್ರಂತೆ, ರೋಹಿತ್ ಕಟೀಲ್ ಕಾರ್ಕಳದಿದ್ದಾನೆ ಹುಡುಗ, ಅವನಿಗೆ ಚೆನ್ನೈನ ಪಾರ್ಟು ಕೊಡ್ಬೋದು, ಫಿಸಿಕ್ ಒಳ್ಳೆದಿದೆ ಹಾಗೆಂತೇಳಿ ಅವರು ಒಮ್ಮೆ ನನಗೆ ಫೋನ್ ಮಾಡಿದ್ರು, ಯಾರ ಹತ್ರ ನಂಬರ್ ತಗೊಂಡು. ನಾನು ಚಂದ್ರ ಸಾಳು ಅವರು ಮಾತಾಡ್ತಾ ಇರೋದು, ಕೋಟಿ ಚೆನ್ನೈಯದ್ದು ಡೈರೆಕ್ಟ್ರ್. ಚೆನ್ನೈಯ ಪಾತ್ರ ಹೇಗೆ ಅನಿಸ್ತಾ ಉಂಟೀಗ ಅಂತ ಹೇಳಿ ಜನ ಇಷ್ಟಪಡಲಿ. ನಿಜವಾಗಿ ಅದ್ಭುತ. ನಾನು ಈ ಬಣ್ಣದ ಕೊಡೆ ಮತ್ತು ನಾಗತಿಹಳ್ಳಿಯವರ ಚಿತ್ರವನ್ನು ಮಾಡಿದ್ದೀನಿ. ಅದೊಂದು ಚಿತ್ರ ನನಗೆ ಖಂಡಿತವಾಗಿ ಖುಷಿ ಕೊಟ್ಟಿದೆ. ಆದರೆ ಈ ಇತಿಹಾಸ ಪುರುಷರ ಮತ್ತು ಕಾರಣಿಕ ಪುರುಷರಾದಂಥ ಕೋಟಿ ಚೆನ್ನೈಯರ ಈ ನನಗೆ ಧಾರಾವಾಹಿಯಲ್ಲಿ ಚೆನ್ನೈನ ಪಾತ್ರ ಸಿಕ್ಕಿದಂಥ ನಿಜವಾಗಿ ಅದ್ಭುತವಾದಂಥ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಇತಿಹಾಸ ಪುರುಷರಾಗಿದ್ದರು 459 ವರ್ಷಗಳ ಮುಂಚೆ. ಈಗ ಅವರು ಕಾರಣಿಕ ಪುರುಷರಾದರು. ಆ ಚೆನ್ನೈನ ನನಗೆ ಪಾತ್ರ ಸಿಕ್ಕಿ ನನಗೆ ಮಾಡುವಂಥದ್ದೊಂದು ಅದ್ಭುತ ಅನುಭವ. ಅದು ನನಗೆ ತುಂಬ ಖುಷಿ ಕೊಡ್ತಾಯಿದೆ. ಈಗ 131ನೇ ಎಪಿಸೋಡ್ ಇವತ್ತಿಗಾಯಿತು, ಇನ್ನು 132ನೇ ಎಪಿಸೋಡು, ಹಾಗೆ ಅದು 250 ಎಪಿಸೋಡ್ವರೆಗೆ ಇನ್ನೂ 2 ವರ್ಷ ಇದೆ ಕೋಟಿ ಚೆನ್ನೈಯರ ಪೂರ್ತಿ ಕತೆ. ಆ ಚೆನ್ನೈನ ರೋಲ್ ಮಾಡುವಂಥದ್ದು ನನಗೆ ನಿಜವಾಗಿ ಒಂದು ಅದ್ಭುತ ಅನುಭವ, ಹಾಗೆ ಅಷ್ಟೇ ಖುಷಿ ಕೊಡ್ತಾಯಿದೆ. ನಿಮ್ಮ ವ್ಯಕ್ತಿತ್ವಕ್ಕೆ ತುಂಬ ಸೂಟ್ ಆಗುವಂಥ ಪಾತ್ರ ಅದು. ಕ್ಷಣಕ್ಕೆ ಸ್ಫೋಟಗೊಳ್ತಾ ಇದ್ರಿ ಚಿಕ್ಕದಿರುವಾಗ. ನಾನು ಸಣ್ಣದಿರುವಾಗಲೂ ಸ್ವಲ್ಪ ಮುಂಗೋಪಿ ಅಂತೆಲ್ಲ ಹೇಳ್ತಾಯಿದ್ರು, ಸ್ವಲ್ಪ ತುಂಟ ಅಂತೇಳಿ. ಖಂಡಿತವಾಗಿ ನನಗೆ ಸ್ವಾಭಿಮಾನ ಅಂತ ಹೇಳುವಂಥದ್ದೊಂದು ಸ್ವಲ್ಪ ಜಾಸ್ತಿ. ಯಾರಾದರೂ ಏನು ಹೇಳೋದು ಕೂಡಲೇ ನನಗೆ ಗರ್ವ. ಆದರೆ ಈಗ ಸ್ಪೋರ್ಟ್ಸ್ ಫೀಲ್ಡಲ್ಲಿದ್ದು ಮತ್ತು ನಾನೀಗ ಬಿಸ್ನೆಸ್ ಲೈನಿಗೆ ಬಂದ ಮೇಲೆ ನಾನು ನನ್ನ ಕೋಪವನ್ನು ತುಂಬ ಕಮ್ಮಿ ಮಾಡಿದ್ದೇನೆ. ಆದರೂ ನಂದು ಫೇಸನ್ನು ನೋಡಿಕೊಂಡು ಡೈರೆಕ್ಟರ್ ಚಂದ್ರ ಸಾಳು ಅವರು ಪುಟ್ಟಣ್ಣ ಕಣಗಳವರ ಶಿಷ್ಯ, ಪಡುವರಳ್ಳಿ ಪಾಂಡವರು ಅಂತೇಳಿ ಒಂದು ಚಿತ್ರಬಂಧದ ನಟನೆ ಕೂಡ ಮಾಡಿದ್ದಾರೆ. ರಜನಿಕಾಂತ್ ಅವರ ಆತ್ಮ ಸ್ನೇಹಿತ, ಉತ್ತಮ ಡೈರೆಕ್ಟರ್. ನಾನು ಅಂಥದ್ದು ಡೈರೆಕ್ಟರನ್ನು ಖಂಡಿತವಾಗಿ ಅವರಿಗೆ ಎಕ್ಸ್ಪೋಜರ್ ಇಲ್ಲಿ ಕಮ್ಮಿ ಸಿಗ್ತಾ ಇದೆ ಸೌತ್ ಕೆನಡಾದಲ್ಲಿ. ಅದ್ಭುತ ಡೈರೆಕ್ಟರ್. ಯಾಕಂತೇಳಿದರೆ ಅವರು ನಮಗೆ ಈ ಚಿತ್ರದಲ್ಲಿ ನಟನೆ ಮಾಡುವಾಗ ನಮಗೆ ಅವರ ಅಷ್ಟೊಂದು ಆ ಫೇಸ್ ಎಕ್ಸ್ಪ್ರೆಷನ್ ಅಲ್ಲಾಗಿ ಎಲ್ಲವನ್ನು ಚೆನ್ನಾಗಿ ಇದು ಮಾಡ್ಕೊಂಡು ನಿಭಾಯಿಸ್ಕೊಂಡು ನನಗೆ ಹೇಳ್ತಾ ಇದ್ದಾರೆ. ಅದು ನಿಜವಾಗಿ ಒಂದು ಕೋಟಿ ಚೆನ್ನೈದಲ್ಲಿ ಚೆನ್ನೈಯೊಂದು ರೋಲ್ ನನಗೆ ರಿಯಲಿ ತುಂಬ ಖುಷಿ ಕೊಡ್ತಾಯಿದೆ. ಎಲ್ಲರೂ ಈಗ ನನ್ನನ್ನು ಕಾರ್ಕಳದಲ್ಲಿ ಕೋಟಿ ಅಂತೇಳಿ ಕರೀತಾರೆ. ಈಗ ನನ್ನ ಮಾಧ್ಯಮದಲ್ಲಿ ಆಗಲಿ ಟಿ ವಿಯಲ್ಲಿ ಆಗಿ ರೋಹಿತ್ ಕಟೀಲ್ ಎಲ್ಲರೂ ಗೊತ್ತಿದೆ, ಎಲ್ರಿಗೂ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಈಗ ಸಣ್ಣ ಸಣ್ಣ ಮಕ್ಕಳು ನಾನು ಎಲ್ಲಿಯಾದರೂ ಹೋಗುವಾಗ ಚೆನ್ನೈ ಅಂಕಲ್ ಅಂತೇಳಿ ಕರೀತಾರೆ. ಅದನ್ನು ಕೇಳುವಾಗಲೇ ನನಗೆ ತುಂಬ ಖುಷಿ ಆಗ್ತದೆ. ಹೌದು, ಇವತ್ತು ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಮಗನನ್ನು ಬೆಳೆಸುವಂಥ ಕನಸಿತ್ತು ತಂದೆಗೆ. ಆ ಕನಸನ್ನು ಪೂರ್ತಿ ಮಾಡಿದಿರಿ. ಹೌದು, ತಂದೆ ಬಹಳ ಖುಷಿ ಪಟ್ಟಿರ್ಬೋದಲ್ಲ. ಒಂದು ಏಜಲ್ಲಿ 7th 8th ಸ್ಟ್ಯಾಂಡರ್ಡ್ ಇರುವಾಗಲೇ ಅವನು ಕ್ರೀಡೆಯಲ್ಲಿ ಅವನಿಗೆ ಕೂಡ ಸ್ವಲ್ಪ ಖುಷಿ ಇತ್ತು. ಕ್ರೀಡೆ ಮಾಡಲಿ, ಏನಾದರೂ ಒಂದು ಹೆಸರು ಮಾಡಬೇಕಂತೇಳಿ. ನಾವು ಕೂಡ ನನಗೆ ಹೇಗೆ ತಂದೆ ತಾಯಿಯವರು ಪ್ರೇರಣೆ ಕೊಟ್ಟಿದ್ದು, ಅದೇ ರೀತಿ ನಾನು ಕೂಡ ನನ್ನ ವೈಫ್ ಇಬ್ಬರು ಅವನಿಗೆ ತುಂಬ ಎನ್ಕರೇಜ್ ಕೊಟ್ಟಿದ್ದೇವೆ. ಯಾವುದಕ್ಕೂ ಅವನಿಗೆ ಕಮ್ಮಿ ಮಾಡಿಲ್ಲ. ಇವನು ಫುಡ್ ಡಯಟಿಂಗಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ ಅವನು ಏಕಲವ್ಯ ಕೂಡ ಈಗ ಭಾರತವನ್ನು ರೆಪ್ರೆಸೆಂಟ್ ಮಾಡುವಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ. ಅವನು ಈ ಸಲ ಹೋದ ವರ್ಷ ನ್ಯಾಷನಲ್ ಜೂನಿಯರ್ಸ್ ಅಂಡರ್-19 ಫುಟ್ಬಾಲ್ ಆಡಿದ್ದಾನೆ. ಇಂದೋರಿಗೆ ಹೋಗಿ 2 ಗೋಲ್ ಕೂಡ ಹೊಡೆದಿದ್ದಾನೆ ಸ್ಟೇಟ್ ಟೀಮಲ್ಲಿ, 2 ಅಲ್ಲ 3 ಗೋಲು. ಹಾಗೆ ನಾವು ಆ್ಯಕ್ಚುಲಿ ಅವನನ್ನು
ಅಥ್ಲೆಟಿಕ್ಸಲ್ಲಿ ಒಂದು 800 ಮೀಟರ್ಸಲ್ಲಿ ಅವನನ್ನೊಂದು ಟ್ರೈನ್ ಅಪ್ ಮಾಡಿಕೊಂಡು ಒಂದು ಭಾರತವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕಂತೇಳಿ ನಾವೊಂದು ಪ್ಲ್ಯಾನ್ ಮಾಡಿದ್ದೆವು. ಈ ಕ್ರೀಡಾಪಟುಗಳಿಗೆ ಏನಂತ ಹೇಳಿದರೆ, ನಾವು ಫೋರ್ಸ್ ಒಂದು ಲೆವೆಲ್ವರೆಗೆ ಮಾಡ್ಬೋದು, ಮತ್ತು ಅವರಿಗೆ ಓನ್ ಇಂಟ್ರೆಸ್ಟ್ ಬರಬೇಕು, ಇಲ್ಲದ್ರೆ ಕ್ರೀಡೆಯಲ್ಲಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನಿಗೆ ಅಥ್ಲೆಟಿಕ್ಸ್ ಮಾಡಿದ ಒಂದು ಸರ್ಟನ್ ಇದುವರೆಗೆ ಇಲ್ಲ ನಾನು ಫುಟ್ಬಾಲ್ ಮಾಡ್ತೀನಿ ಅಂತೇಳಿ, ನಾವು ಫುಟ್ಬಾಲ್ ಅವನನ್ನು ಮನೆ ಎದುರುಗಡೆ ನಮ್ಮದು ದೊಡ್ಡ ಜಾಗ ಇದೆ, ಯಾವಾಗಲೂ ಡ್ರಿಬಲ್ ಮಾಡ್ಕೊಳ್ತಾನೆ, ಇದು ಮಾಡ್ತೀವಿ. ಕಡೆಗೆ ಫುಟ್ಬಾಲ್ ಕಂಟಿನ್ಯೂ ಮಾಡಿದ, ಇಮಿಡಿಯೇಟ್ ಡಿಸ್ಟ್ರಿಕ್ಟ್ ಲೆವೆಲ್ ಆಡಿದ, ಸ್ಟೇಟ್ ಆಡಿದ, ಲಾಸ್ಟ್ ಇಯರ್ ನ್ಯಾಷನಲ್ಸ್ ಕೂಡ ಆಡಿದ್ದಾನೆ. ಈಗ ಅವನಿಗೆ ನಿಟ್ಟೆಯಲ್ಲಿ ಸೀಟ್ ಆಗಿದೆ, ಮೆಕ್ಯಾನಿಕಲ್ ಓದ್ತಾ ಇದ್ದಾನೆ. ಇನ್ನು ಈ ವರ್ಷ ಕೂಡ ಕೇಳಿದ್ದೇವೆ ನಾವು, ಹೇಗೆ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡ್ತೀಯಾ, ಫುಟ್ಬಾಲಲ್ಲಿ ಮಾಡೋದಾದರೆ ನಿನಗೆ ಬ್ಯಾಂಗ್ಳೂರಲ್ಲಿ ಅಕಾಡೆಮಿಗೆ ಹಾಕ್ತೀನಿ ನಾನು, ಫುಟ್ಬಾಲ್ ಅಕಾಡೆಮಿಗೆ. ಅಲ್ಲಿ ಹೋಗಿ ಓದ್ಕೊಂಡು ಮತ್ತೆ ಅಲ್ಲಿ ಟ್ರೈನಪ್ ಆಡ್ಕೊಂಡು ನ್ಯಾಷನಲ್ಸಿಗೆ ಬೇಕಾದ್ರೆ ಆಡ್ಬೋದು, ಇಂಟರ್ನ್ಯಾಷನಲ್ಗೆ ಹೋಗ್ಬೋದು ಅಂತೇಳಿ. ಅದು ನಂದು ವೈಫ್ ಅಪ್ಸರ, ಅವಳು ಕ್ರೀಡೆಯಲ್ಲಿ ಇಂಟರ್ನ್ಯಾಷನಲ್ ಮಾಡಿದರೂ ಕೂಡ ನಾನು ಯಾವಾಗಲೂ ಹೇಳೋದು, ನೀನೊಂದು ಎತ್ಲೆಟ್, ನಾನು ಎತ್ಲೆಟ್. ಈ ನಮ್ಮ ಪೇರೆಂಟ್ಸ್ನವ್ರು ಏನು ಮಾಡ್ತಾರೆ, ಈ ವಿದ್ಯಾಭ್ಯಾಸ ಬೇಕು, ಸ್ಪೋರ್ಟ್ಸಲ್ಲಿ ಏನು ಸಿಗ್ತದೆ ಅಂತೇಳಿ ಯಾರು ಈ ಎಳೆಯರಿಗೆ ಯಾರಿಗೂ ಟ್ರೈನಪ್ ಕೊಡಲ್ಲ. ಈವನ್ ಸ್ಕೂಲ್ಸಿಗೆ ಹೋಗೋ ಮಕ್ಕಳು ಕೂಡ ನಿಮಗೆ ಸ್ಪೋರ್ಟ್ಸಲ್ಲಿ ಏನು ಸಿಗುತ್ತೆ. ಈಗ ದೊಡ್ಡ ದೊಡ್ಡ ಎತ್ಲೆಟ್ ಆಗಿದ್ದಾರೆ ಎಲ್ಲರೂ, ಏನು ಸ್ಪೋರ್ಟ್ಸಲ್ಲಿ ದೊಡ್ಡ ನಾನು ಕೂಡ ಜಾಬಲ್ಲಿರೋದು ಸ್ಪೋರ್ಟ್ಸ್, ನನ್ನ ವೈಫ್ ಜಾಬಲ್ಲಿರೋದು ಸ್ಪೋರ್ಟ್ಸಲ್ಲಿ ಏನು ಸಿಗತ್ತೆ ಅಂತೇಳಿ ಒಂದು ಪ್ರಶ್ನೆನೇ ಬರಬಾರ್ದು. ಅದು ಪೋಷಕರಂತೂ ಖಂಡಿತವಾಗಿ ಪ್ರತಿಯೊಬ್ಬರು ಕ್ರೀಡಾಪಟುಗಳಿಗೂ ಆ ಒಂದು ಡಿಸ್ಕರೇಜ್ ಮಾಡುವಂಥ ಇದು ಖಂಡಿತವಾಗಿ ಬರಬಾರ್ದು. ಈಗ ನಾವು ಅವನಿಗೆ ಟ್ರೈನಪ್ ಕೊಡ್ತಾ ಇದ್ದೇವೆ, ಮತ್ತು ಅವನಿಗೆ ಅದರಲ್ಲಿ ಕ್ರೀಡೆಯಲ್ಲಿ ಮುಂದುವರಿಬೇಕಂದ್ರೆ ನಾವು ಯಾವ ಮಟ್ಟಕ್ಕೆ ಹೋಗಲಿಕ್ಕೂ ನಾವು ಖಂಡಿತವಾಗಿಯೂ ರೆಡಿ ಇದ್ದೇವೆ. ಹೌದು, ನಿಮ್ಮೆಲ್ಲ ತುಂಬ ದಟ್ಟ ಪ್ರಭಾವ ಬೀರಿರ್ತಕ್ಕಂಥ ಡಾಕ್ಟರ್ ಮೋಹನ್ ಆಳು ಅವರು 100%. ಅವರು ನಿಜವಾಗಿ ಒಂದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇರುವ ಟೈಮಲ್ಲಿ ಸ್ಪೋರ್ಟ್ಸ್ ಆಲ್ಮೋಸ್ಟ್ ತುಂಬ ಕೆಳಮಟ್ಟಕ್ಕೆ ಬಂದಿತ್ತು. ಅವರು ಈಗ 400 ಜನ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಅವರಿಗೆ ಸ್ಪಾನ್ಸರ್ ಮಾಡಿಕೊಂಡು, ಅವರೇ ಸ್ಪಾನ್ಸರ್, ಅವರಿಗೆ ಸರ್ಕಾರದಿಂದ ಯಾವುದೇ ಬೆನಿಫಿಟ್ ಸಿಗ್ತಾಯಿಲ್ಲ. ಅವರಿಗೆ ಫ್ರೀ ಎಜುಕೇಷನ್, ಫ್ರೀ ಫುಡ್, ಏನು ಬೇಕಾದರೆ ಅದು ಸ್ಪೋರ್ಟ್ಸ್ ಮ್ಯಾನಿಗೆ ಏನು ಬೇಕು ಫುಡ್ ಅವರೆಲ್ಲ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಅದ್ಭುತ ವ್ಯಕ್ತಿ. ಅವರಿಗೆ ನಿಜವಾಗಿ ಅಲ್ಲ, ಅವರಿಗೆ ಪದ್ಮವಿಭೂಷಣ ಬಿರುದೇ ಸಿಗಬೇಕು ಅವರಿಗೆ. ನಾನು ಅವರನ್ನು ಪ್ರತಿಯೊಂದು ಫಂಕ್ಷನಿಗೆ ಹೋಗುವಾಗಲೂ ಅವರನ್ನು ಹೆಸರನ್ನು ನಾನು ನೆನಪು ಮಾಡ್ತೀನಿ. ಅವರಂಥ ವ್ಯಕ್ತಿ ಇದ್ದರೆ ಮಾತ್ರ ಇನ್ನೂ ಕೂಡ ಕ್ರೀಡೆ ಮೇಲೆ ಬರಲಿಕ್ಕೆ ಖಂಡಿತವಾಗಿ ಸಾಧ್ಯ. ಹೌದು, ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ನಿಂತಿರೋ ತುಂಬ ಹೆಮ್ಮೆ ಅನಿಸುತ್ತೆ ನಿಮಗೆ. ಖಂಡಿತವಾಗಿ ರೆಪ್ರೆಸೆಂಟ್ ಮಾಡಿದ್ದೀರಿ, ಖಂಡಿತವಾಗಿ ಹೆಮ್ಮೆ. ರಾಷ್ಟ್ರ ಮಟ್ಟದಲ್ಲಿ ಸತತವಾಗಿ 20 ವರ್ಷಗಳ ಕಾಲ ದಾಖಲೆಗಳನ್ನು ಮಾಡ್ತಾ ಇದ್ದೀರಿ. ಸೊ ವಾಲಿಬಾಲ್ ಟೀಮಿನ ಕ್ಯಾಪ್ಟನ್ ಆಗಿದ್ದೀರಿ. ತುಂಬ ಚೆನ್ನಾಗಿ ಇವತ್ತು ಕೂಡ ಆಟದ ಬಗ್ಗೆ ಕ್ರೇಜ್ ಬೆಳೆಸ್ಕೊಂಡಿದ್ದೀರಿ, ಉದ್ಯಮೆ ಬೆಳೀತಾ ಇದ್ದೀರಿ. ಅದ್ಭುತವಾಗಿರ್ತಕ್ಕಂಥ ಪೇಷನ್ಸ್ ಬಂದಿದೆ, ಇವತ್ತು ಮೆಚುರಿಟಿ ಬಂದಿದೆ, ಅದ್ಭುತವಾದ ಫಿಸಿಕಲ್ ಫಿಟ್ನೆಸ್ ಇದೆ. ಇದು ಯೂತಿಗೆ ಭಾಳ ಅದ್ಭುತವಾದ ಪ್ರೇರಣೆ ಅಂತ ಭಾವಿಸ್ಕೊಳ್ತೇನೆ. ಸ್ನೇಹಿತರೆ, ಇದು ಇವತ್ತಿನ ಖಂಡಿತವಾದ ಸ್ಕೈಸ್ ದ ಲಿಮಿಟ್. ಒಬ್ಬ ಕ್ರೀಡಾಪಟು ಹೇಗೆ ಭಾರತವನ್ನು ರೆಪ್ರೆಸೆಂಟ್ ಮಾಡಿದ, ಹೇಗೆ ಸಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ಹೇಗೆ ಯೂತಿಗೆ ಐಕಾನ್ ಆದ, ಇದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಯಲ್ಲಾಗಿರ್ತಕ್ಕಂಥ ಮಾರ್ಪಾಟು, ಹೇಗೆ ಈ ಮಾರ್ಪಾಟು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. 51 ವರ್ಷ ಪ್ರಾಯ ಆದರೂ ಕೂಡ ಇವತ್ತು ಕೂಡ ಈ ರೀತಿ ಫಿಸಿಕಲ್ ಫಿಟ್ನೆಸ್ಸನ್ನು ಹೇಗೆ ಅವರಿಗೆ ಜೋಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟು ದಂಪತಿಗಳು ಹೇಗಿರ್ತಾರೆ, ಅವರ ಬದುಕು ಹೇಗಿರ್ತದೆ, ಅವರ ಮಗನನ್ನು ಅವರು ಯಾವ ಕನಸಲ್ಲಿ ಬೆಳೆಸ್ತಾ ಇದ್ದಾರೆ. ಇವತ್ತು ಖಂಡಿತವಾಗಿ ಕೂಡ ರೋಹಿತ್ ಕುಮಾರ್ ಕಟೀಲ್ ಯೂತಿಗೆ ಆದರ್ಶವಾಗಿದ್ದಾರೆ, ಯೂತಿಗೆ ಐಕಾನ್ ಆಗಿದ್ದಾರೆ. ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕ್ರೀಡಾಪಟುವಾಗಿ ಅವರ ಮಾರ್ಗದರ್ಶಕರಾಗಿದ್ದಾರೆ. ಕ್ರೀಡೆ ಬಗ್ಗೆ ಅತೀವಾಗಿರ್ತಕ್ಕಂಥ ಅಭಿಮಾನ ಅವರಿಗಿದೆ. ಖಂಡಿತವಾಗಿ ನಾನು ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಇನ್ನಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಕೀರ್ತಿ ಬರಲಿ ಅಂತ ಹಾರೈಸ್ತಾ ಇದ್ದೇನೆ. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಬಂದು ಬಹಳ ಪ್ರೀತಿ ಮಾತಾಡಿರ್ತಕ್ಕಂತಹ ರೋಹಿತ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಪ್ರೀತಿ ಮಾತು, ನಿಮ್ಮ ಮಾತುಗಳು ಇವತ್ತು ಲಕ್ಷಾಂತರ ಮಂದಿ ಆಲಿಸಿದ್ದಾರೆ, ಅವರಿಗೆಲ್ಲ ಧನ್ಯವಾದಗಳು ಸಲ್ಲಿಸೋಣ. ಸ್ಪಂದನ ವಾಹಿನಿ ವಿಶೇಷವಾದ ಕಾರ್ಯಕ್ರಮ ಇವತ್ತು ಪ್ರಸಾರವಾಗಿದ್ದು ಸ್ನೇಹಿತರೆ, ತಾವೆಲ್ಲ ಖುಷಿ ಪಟ್ಟಿದ್ದೀರಿ, ಇಂತಹ ಕ್ರೀಡಾಪಟುಗಳನ್ನು ಇವತ್ತು ಮೆಚ್ಚಿಕೊಂಡಿದ್ದೀರಿ, ಅವರಿಗೆಲ್ಲ ಧನ್ಯವಾದಗಳು ಸಲ್ಲಿಸ್ತಾ, ರೋಹಿತ್ ಕುಮಾರ್ ಇವತ್ತು ಧನ್ಯವಾದಗಳು ಸಲ್ಲಿಸ್ತಾ ಇವತ್ತು ತಮಗೆ ಈ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ವೆರಿ ಮಚ್.